ಗಜಮುಖದವಗೆ ಗಣಪಗೆ ಹರುಷದಿ ಭಕ್ತರ ಪರೇವವಾಗೆ ವರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುಧ ವಿಘ್ನರ ಜನವಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು
10,000 ಕಂಬದಿ ಎತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ಕೆತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ಉತ್ತಮ ಮಣಿಪುರ ದರಸನ ಜಾಬಡಿಗೆ 10,000 ಕಂಬದಿ ಉತ್ತಮವಾದಂತಹ ಮಣಿಪುರದ ಈ ಪುರವೇ ಉತ್ತಮವಾದಂಥದ್ದು. ಇದನ್ನು ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಬಬ್ರುವಾಹನನು ಕೂಡ ಉತ್ತಮನೇ. ಹೀಗೆ ನನ್ನ ಪ್ರಜಾಕೋಟಿ ಎಲ್ಲವೂ ಅಭಿನಂದಿಸುತ್ತಾ ಇದ್ದಾವೆ, ಹೊಗಳುತ್ತಾ ಇದ್ದಾರೆ. ಎಳೆಯ ತರುಣನಾದಂತಹ ನಾನು ಈ ಮಣಿಪುರದ ಅಧಿಕಾರವನ್ನು ಕೈಯಲ್ಲಂದು ರಾಜ್ಯಭಾರವನ್ನು ನಡೆಸುತ್ತಾ ಇದ್ದೇನೆ. ನನಗಿಂತಲೂ ಹಿರಿಯರು ಈ ಪುರದಲ್ಲಿದ್ದಾರೆ, ನನ್ನ ಸಭೆಯಲ್ಲಿದ್ದಾರೆ. ಹಾಗಂತ ಎಳೆಯವನಾದಂತಹ ನಾನೇ ಈ ಪುರವನ್ನು ಸೇರಬೇಕು ಅಂತಾದ್ರೆ, ಪಡೆಯಬೇಕು ಅಂತಾದ್ರೆ, ಇದಕ್ಕೆ ನನ್ನ ತಾಯಿಯದ್ದಾದಂತಹ ಚಿತ್ರಾಂಗದೆಯ ಒಲವೇ ಅತ್ಯಂತ ಹೆಚ್ಚು. ನಮ್ಮ ಅಮ್ಮನಾದಂತಹ ಚಿತ್ರಾಂಗದೆ ಈ ಪುರದ ಅಧಿಕಾರವನ್ನು ಕೈಯಾಳಂತೂ ರಾಜ್ಯಭಾರವನ್ನು ನಡೆಸಬಹುದಾಗಿತ್ತು. ಆದರೆ ಆ ಪ್ರಮೇಯವನ್ನು ಬಿಟ್ಟುಕೊಟ್ಟು ಎಳೆಯವನಾದಂತಹ ನನಗೆ ಈ ಪುರದ ಪಟ್ಟವನ್ನು ಕಟ್ಟಿದ್ದಾಳೆ. ಆದುದರಿಂದಲೇ ನನ್ನ ಬದುಕಿನಲ್ಲಿ ನನಗೆ ಸತ್ಯ ಅಂದರೆ ಏನು, ಯಾವುದನ್ನು ನಾನು ಅಂಗೀಕರಿಸಬೇಕು, ಯಾವ ನೆಲೆಯಲ್ಲಿ ನಾನು ವರ್ತಿಸಬೇಕು, ಅದನ್ನೆಲ್ಲವನ್ನು ನನ್ನ ತಾಯಿಯಾದಂತಹ ಚಿತ್ರಾಂಗದೆಯಲ್ಲೇ ನಾನು ಕೇಳಿ ತಿಳಿದುಕೊಂಡು ಆ ಮೂಲಕವಾಗಿ ನಡೆಸುತ್ತಾ ಬಂದವನು. ಆ ಕಾರಣಕ್ಕಾಗಿ ನನ್ನ ಬದುಕಿನಲ್ಲಿ ಸತ್ಯ ಎನ್ನುವಂಥದ್ದು ಏನುಂಟು ಅದು ನನ್ನ ತಾಯಿ. ನನ್ನ ತಾಯಿ ತೋರಿದಂತಹ ದಾರಿ ಏನುಂಟು ಆ ದಾರಿಯಲ್ಲೇ ನಾನು ನಡೆದುಕೊಂಡು ಬಂದವನು. ಆದುದರಿಂದಲೇ ಮಣಿಪುರದ ಅರಸ ಉತ್ತಮನಿದ್ದಾನೆ ಎನ್ನುವಾಗೆ ಪ್ರಜಾಕೋಟಿ ಹೊಗಳುತ್ತಾ ಇದ್ದಾವೆ. 10,000 ಕಂಬದಲ್ಲಿ ನೆಲೆ ನಿಂತಹ ನಮ್ಮ ಪ್ರದೇಶ, ಈ ನಮ್ಮ ಪುರ, ಈ ಸೌಧ, ಈ ಉಪ್ಪರಿಗೆಗಳು, ಇದೆಲ್ಲವೂ 10,000 ಕಂಬಗಳ ಮೇಲೆ ನೆಲೆ ನಿಂತಿದೆ. ಸತ್ಯ ಎನ್ನುವಂಥ ಒಂದು ವಿಶಿಷ್ಟವಾದಂತಹ ಸೌಧದಲ್ಲೇ ಇದು ನಿಂತಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮುತ್ತು, ರತ್ನ, ವಜ್ರ, ವೈಡೂರ್ಯ, ಪುಷ್ಯ, ನೀಲ, ಹವಳ, ಗೋಮೈದಿಕವೇ ಮೊದಲುಗೊಂಡಂತಹ ನವರತ್ನಗಳಿಂದ ಖಚಿತವಾದಂತಹ ಈ ಪುರದಲ್ಲಿ ಸುರ ನರ ಉರಗರಿಂದ ಪ್ರಪಂಚದಲ್ಲಿ ಏನೇನು ಸಾಧನೆಯನ್ನು ಮಾಡಿದ್ದಾರೋ ಸುತ್ತು ಆವರಿಸಿದಂತಹ ಗೋಡೆಗಳಲ್ಲಿ ಅಂತ ಸುರನರೋರಗರು ಆರ್ಜಿಸಿದಂತಹ ಯಾವ ವಿಶಿಷ್ಟವಾದಂತಹ ಅವರ ಸಾಧನಗಳನ್ನುಂಟು ಅದನ್ನೇ ಭಾವಚಿತ್ರವನ್ನಾಗಿಸಿಕೊಂಡು ಅಲ್ಲಲ್ಲಿ ನೇತಾಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಕೆತ್ತುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅವುಗಳ ಮೆರಗನ್ನು ಹೆಚ್ಚಿಸುವುದಕ್ಕೆ ಬೇಕಾಗಿ ಅಲ್ಲಲ್ಲಿ ಬೊಂಬಾಳ ದೀವಿಗೆಯನ್ನು ಇರಿಸಿದ್ದೇನೆ. ಆದುದರಿಂದಲೇ ಮಣಿಪುರದ ಅರಸ, ಮಣಿಪುರದ ಸಾಮ್ರಾಜ್ಯ ಸಂಪದ್ಭರಿತವಾಗಿ, ಸಮೃದ್ಧಿಭರಿತವಾಗಿ, ಒಂದು ವಿಶಿಷ್ಟವಾದಂತಹ, ಯಾರಿಂದಲೂ ಗದೆಯುವುದಕ್ಕೆ ಅಸಾಧ್ಯವಾದಂತಹ ಪುರವಾಗಿಯೇ ಹೊರಹೊಮ್ಮಿದೆ. ಇದಕ್ಕೆಲ್ಲದಕ್ಕೂ ನನ್ನ ತಾಯಿಯಿಂದಲೇ ಅಥವಾ ನನ್ನ ಪ್ರಜಾಜನರು ಅಥವಾ ನಮ್ಮ ಹಿರಿಯರು ನೀಡಿದಂತಹ ಸಲಹೆ ಕಾರಣ ಅಂತ ಭಾವಿಸುತ್ತೇನೆ. ವಿಶೇಷವಾಗಿ ನನ್ನನ್ನು ಶೇಷನಮಮ್ಮ ಅಂತ ಪ್ರಜಾಕೋಟಿ ಗುರುತಿಸಿಕೊಂಡಿದೆ. ಆ ಕಾರಣದಿಂದಲಾಗಿ ನನ್ನನ್ನು ಪ್ರಜಾಕೋಟಿ ಅಂಗೀಕರಿಸಿದ ಪರಿಣಾಮವಾಗಿ ಅವರಿಗೇನು ಬೇಕು, ಅವರ ವ್ಯವಸ್ಥೆ ಹೇಗೆ, ಅವರ ಬದುಕು ಹೇಗೆ ಎನ್ನುವುದನ್ನು ತಿಳಿದು ನಾನು ವರ್ತಿಸಿಕೊಂಡವನು. ಆ ರೀತಿಯಲ್ಲಿ ನಾನು ನಡೆದುಕೊಂಡವನು. ರಾತ್ರಿಯ ಹೊತ್ತಿನಲ್ಲಿ ಚಾರಕನೋರ್ವ ಓಡೋಡಿಕೊಂಡು ಬಂದ. ಯಾರದೋ ಒಂದು ತುರಗನಮಪುರಕ್ಕೆ ಬಂದಿದೆ, ವಿಶಿಷ್ಟವಾದಂತಹ ಸೈನ್ಯ, ಅಪಾರವಾದಂತಹ ಸೈನ್ಯ ನಮ್ಮ ಬಳಿಗೆ ಬಂದಿದೆ, ನಮ್ಮ ಪುರವನ್ನು ಪ್ರವೇಶ ಮಾಡಿದೆ ಅಂತ ಹೇಳಿದ. ಯಾರ ತುರಗ ಅದು ಏನು ಎನ್ನುವುದನ್ನು ತಿಳ್ಕೊಳ್ಬೇಕಾಗಿದೆ. ಆದುದರಿಂದಲೇ ಮಂತ್ರಿಯಾದಂತಹ ಸುಬುದ್ಧಿಯನ್ನು ಸಭೆಗೆ ಬರುವುದಕ್ಕೆ ಹೇಳಿದ್ದೇನೆ. ಮಂತ್ರಿವರೇಣ್ಯ ಮಹಾರಾಜ, ಒಂದು ಕಾರ್ಯ ಘಟಿಸಿ ಹೋಯ್ತಲ್ಲ. ಕಾರ್ಯ? ಹೌದು, ಅಘಟಿತ ಕಾರ್ಯವು? ಹೌದು. ಅಂದ್ರೆ
ಚಾರಕನೋರ್ವ ಓಡೋಡಿಕೊಂಡು ಬಂದ. ಏನಂತೆ? ನಾ ಮಲಗಿದ್ದಂತಹ ಸಂದರ್ಭದಲ್ಲಿ ಬಂದವ. ಹೌದಾ? ಹೌದು. ರಾತ್ರಿ ಹೊತ್ತಿನಲ್ಲಿ ಬಂದು ಹೇಳಿದ, ಯಾರದೋ ಒಂದು ತುರಗ ಬಂದಿದೆ ನಮ್ಮ ಪುರಕ್ಕೆ, ಅದರ ಜೊತೆಗೆ ಅಸಂಖ್ಯಾತವಾದಂತಹ ಸೈನ್ಯ ಬಂದಿದೆ ಅಂತ. ಹಾಗಾಗಿ ಒಂದು ಕಾರ್ಯ ಉಂಟು, ನಡೆಸಿಕೊಡುತ್ತೀಯ? ಏನಪ್ಪ ಅದು? ಆ ತುರಗದ ಕುರಿತಾಗಿ ಆರವಾಜಿ ನೋಡಿರಯ್ಯ ವೀರ ಮಂತ್ರೀಶ ಮಸ್ತಕದ ಲಿಖಿತ ನೋಡಿ ಬಲ್ಲಿದ ವಾಜಿಯನ ಬಲಿಗೆ ತಾರಯ್ಯ ಮುನ್ನ ವಾಜಿ ನೋಡಿರಯ್ಯ ವೀರ ಮಂತ್ರಿ ಮಂತ್ರಿ ಸುಬುದ್ದಿ ಮಹಾರಾಜ, ನಮ್ಮ ಪುರವನ್ನು ಯಾವುದೋ ಒಂದು ತುರಗ ಪ್ರವೇಶ ಮಾಡಿದೆಯಂತೆ. ಅದರ ಬೆನ್ನ ಹಿಂದೆ ಅಪಾರವಾದಂತಹ ಸೈನ್ಯವೂ ಇದೆಯಂತೆ. ಚಾರಕನವರು ಬಂದು ಹೇಳಿದಂತಹ ಮಾತು. ಹಾಗಾದ್ರೆ ಆ ತುರಗ ಯಾರದು? ಆ ಸೈನ್ಯ ಯಾರದು? ಅದು ಯಾಕಾಗಿ ಇಲ್ಲಿಗೆ ಬಂತು? ಅವರ ಉದ್ದೇಶ ಏನು ಎಂಬಿತ್ಯಾದಿಗಳನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ತವಕರಣಗುಂಟು. ಆದುದರಿಂದ ಆ ತುರಗವನ್ನು ತಂದು ಅದರ ಹಣೆಯಲ್ಲಿ ಏನಾದರೂ ಲಿಖಿತ ಉಂಟು ಅಥವಾ ಅದರ ಕುರಿತಾದಂತಹ ಹಿನ್ನೆಲೆ ಏನುಂಟು ಎಂಬಿತ್ಯಾದಿಗಳನ್ನು ತಿಳಿದುಕೊಂಡು ಬರಬೇಕು. ಸೇನಾ ಸಮೇತರಾಗಿ ಕುದುರೆ ಬಂದಿದೆ ಅಂತ ಆದ್ರೆ ಅದರ ಹಿಂದೆ ಒಂದು ಯಾರೋ ಕಳಿಸಿದವರು ಏನೋ ಒಂದು ಉದ್ದೇಶ ಇರ್ತಾರೆ. ಹಾಗಂತ ತಾವು ಒಬ್ಬರೇ ಹೋಗುವುದಲ್ಲ, ಮತ್ತೆ ಒಂದು 4 ಮಂದಿ ಪಟುಪಟರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳಬೇಕು. ಯಾಕೆಂದ್ರೆ ಬಂದಂತಹ ಸೈನ್ಯ ಅಪಾರವಾದುದರಿಂದ ನಮಗೆ ಯಾರಿಗಾದ್ರೂ ಒಂದು ಆಘಾತ ಆಗುವಂತಹ ಸಂದರ್ಭ ಇರ್ತದೆ, ಅವರಿಂದ ಅಪಾಯ ಆಗುವಂತಹ ಸಂದರ್ಭ ಇರುತ್ತದೆ. ಅದಕ್ಕಾಗಿ ಮುನ್ನೆಚ್ಚರಿಕೆ ಬೇಕಾಗಿ. ಹಾಗಾಗಿ ಮಂತ್ರಿಗಳೆಲ್ಲ ಒಬ್ಬೊಬ್ಬರೇ ತಿರುಗಾಡಬಾರದು. ಹೌದೌದು. ಮಂತ್ರಿಗಳೆಲ್ಲ ಒಬ್ಬೊಬ್ಬರೇ ತಿರುಗಾಡಿದ್ರು ಅಂತ ಆದ್ರೆ ಮತ್ತೆ ಅವರಿಗೆ ಅಪಾಯ ಬರುತ್ತದೆ. ಸಾಕಷ್ಟು ರಕ್ಷಣಾ ವ್ಯವಸ್ಥೆಯು ಹೌದು. ಮತ್ತೆ ದಾರಿಯಲ್ಲಿ ಅಡ್ಡಗಟ್ಟಿ ನಿಂತರು, ಹೌದು, ಮತ್ತೆ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅದು ಅಪವಾದ ಬರ್ತದೆ. ಹಾಗಾಗಿ ಮಂತ್ರಿಗಳು ಮತ್ತೆ ಒಬ್ಬೊಬ್ಬರೇ ಮಂತ್ರಿಗಳು ಹೋದ್ರು ಅಂತ ಆದ್ರೆ ಅವರಿಗೆ ಜನ ಬೆಂಬಲ ಇಲ್ಲ ಅಂತ ಆಗುತ್ತದೆ. ಹೌದು. ಒಂದು ಸ್ವಲ್ಪ ಬೆಂಗಾವಲಿಗೆ ಬೆಂಬಲಕ್ಕೆ ಸ್ವಲ್ಪ ಜನವೂ ಬೇಕು, ಜೊತೆ ಬೆಂಗಾವಲು ಪಡೆ ಜೊತೆಯಲ್ಲೇ ಇರಬೇಕು. ಅವರಿಂದ ಯಾವ ಕಾರ್ಯ ಆಗದೇ ಇದ್ರೂ ತೊಂದರೆ ಇಲ್ಲ, ಅದು ಬೆಂಗಾವಲಿಗೆ ಒಂದು ಜನ ಅಂತ ಬೇಕು. ಹೌದು. ಹಾಗಾಗಿ ಒಂದು 4 ಮಂದಿ ಪಟುಪಟರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಆ ತುರಗ ಯಾರದು ಎನ್ನುವುದನ್ನು ನೋಡುವುದಕ್ಕೆ ಬೇಕಾಗಿ ಅಲ್ಲಿವರೆಗೆ ಹೋಗಿ ಬರುತ್ತೆ. ಅಪ್ಪಣೆ. ಮಹಾರಾಜನಿಂದ ಅಪ್ಪಣೆಯನ್ನು ಪಡೆದು ಹೊರಗೆ ಹೋಗಿ ಕುದುರೆ ಯಾರದ್ದು ಎನ್ನುವುದನ್ನು ತಿಳಿದು ಅದರ ಹಣೆಯಲ್ಲಿಂದ ಲೇಖನವನ್ನು ಹಿಡಿ ತಂದಿದ್ದೇನೆ. ಬಬ್ರವನ ಹೋಗಿ ಬಂದಿದ್ದೇನೆ, ಲೇಖನ ತಂದಿದ್ದೇನೆ. ಹಾಗಾದ್ರೆ ಈ ಲೇಖನ ಯಾರದ್ದು ಅಂತ ನಾನು ಬಿಡಿಸಿ ಓದಿಲ್ಲ ಇನ್ನು. ಹೌದೇ? ಹೌದು. ಸರಿ. ಅಂದ್ರೆ ಯಾವನೇ ಕಳಿಸಿದ್ರು ಕೂಡ ಅದು ರಾಜನಿಗೆ ಸಂಬಂಧಪಟ್ಟದ್ದು ಎನ್ನುವುದು ಸ್ಪಷ್ಟ ತಾನೆ. ಅದೌದು. ಆದ್ದರಿಂದ ಇದನ್ನು ಮಹಾರಾಜರೇ ಓದಬೇಕು ಅಂತ ನನ್ನ ತೀರ್ಮಾನ. ಅದು ಈಗ ನಾನು ಓದುವುದಕ್ಕಿಂತಲೂ ಮಂತ್ರಿಗಳಾದಂತಹ ತಾವು ಹಿರಿಯರು ಅದನ್ನು ಅರ್ಥ ಮಾಡಿ ಈ ಸಭೆಗೆ ಅರ್ಥ ಆಗುವಾಗ ಹೇಳುವುದಕ್ಕೆ ನಿಮಗಿಂತ ಹಿರಿಯರು ಯಾರಿದ್ದಾರೆ? ಹಾಗಾಗಿ ನೀವೇ ಅದನ್ನು ವಾಚಿಸಿ ಸಭೆಯಲ್ಲಿ ಎಲ್ಲರಿಗೂ ಅರ್ಥ ಆಗುವಾಗೆ ಅದರ ವಿವರಣೆಯನ್ನು ನೀಡಿ. ಹಾಗಾದ್ರೆ ಈ ಪತ್ರವನ್ನು ಓದಬೇಕು. ಸರಿ, ಆದೀತು. ಸೋಮವಂಶಜ ಸಾಧು ಗುಣಧೀರಾಯ ಮಜಾತ ಭೀಮ ಬಾಲಾನ್ವಿತ ನೋಗೋ ಭೂಮಿಗಾದಿಕವಾದ ಹಠಮುರು ಲೋಕದ ಭೂಮಿ ಪಾಲರು ಶ್ರೇಷ್ಠನು
ಸೋಮವಂಶ ಸಂಜಾತ ಮೊತ್ತ ಮೊದಲಿಗೆ ಅದರಲ್ಲಿ ಒಕ್ಕಣೆ ಹಾಗೆ. ಹಾ ಹಾ ಅಂದ್ರೆ ಅಂದರೆ ಚಂದ್ರವಂಶೀಯರು ಹಾ ಮಾತ್ರವೇ ಅಲ್ಲ, ಹರ ವಿಷ್ಣು ಬ್ರಹ್ಮಾದಿಗಳಿಂದ ಅವರ ದಿವ್ಯಾನುಗ್ರಹಕ್ಕೆ ಪಾತ್ರರಾದವ, ಹಾ ಕ್ಷತ್ರಿಯಕುಲ ಪುಂಗವ, ರಾಜಾದಿರಾಜ ಅಂತಹ ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯನ್ನು ಆಳುತ್ತಿರುವಂಥ ರಾಜ ಯುಧಿಷ್ಠಿರನ ಹಯಮೇಧದ ಅಶ್ವವಿದು. ಓಹೋ. ಮಾತ್ರವೇ ಅಲ್ಲ, ಈ ಅಶ್ವದ ಬೆಂಗಾವಲಾಗಿ ಮೂರು ಲೋಕದ ಗಂಡ ಎನಿಸಿಕೊಂಡಂಥ ಧರ್ಮರಾಯನ ತಮ್ಮ ಅರ್ಜುನನೇ ಕುದುರೆ ಬೆಂಗಾವಲಾಗಿ ಬಂದಿದ್ದಾನೆ. ಸರಿ. ಇದು ಈ ಕುದುರೆ ಯಾವ ನಗರವನ್ನು ಪ್ರವೇಶ ಮಾಡುತ್ತದೋ ಅಲ್ಲಿನ ಒಡೆತನಕ್ಕೆ ಸೇರಿದಂಥ ಅರಸರಾದವರು ಈ ಕುದುರೆಯ ಹಣೆಯಲ್ಲಿರತಕ್ಕಂಥ ಲೇಖನವನ್ನು ಓದಿ ವಿಷಯವನ್ನು ತಿಳಿದುಕೊಂಡು ಅರ್ಜುನನನ್ನು ಕಂಡು ಕಪ್ಪಕಾಣಿಗಳನ್ನು ಇತ್ತು ಹಸ್ತಿನಾವತಿಯ ಸಿಂಹಾಸನಕ್ಕೆ ತಲೆಬಾಗುವುದು. ಮಾತ್ರವೇ ಅಲ್ಲ, ಅದು ಇಷ್ಟ ಇಲ್ಲ ಅಂತಾದರೆ ಕುದುರೆಯನ್ನು ಕಟ್ಟುವುದು, ಕುದುರೆಯ ರಕ್ಷಣೆಗಾಗಿ ಬಂದಂಥ ಅರ್ಜುನನಲ್ಲಿ ಹೋರಾಡುವುದು. ಇದು ಈ ಪತ್ರದಲ್ಲಿರುವ ಒಕ್ಕಣೆ. ಬಲ್ಪುಳ್ಳವರು ಕಟ್ಟಬೇಕು. ಒಂದು ವೇಳೆ ಕಾದುವುದಕ್ಕೆ ಅಸಾಧ್ಯವಾಯಿತು ಅಂತ ಆದ್ರೆ ಕಪ್ಪ ಕಾಣಿಕೆಯನ್ನಿತ್ತು ಅರ್ಜುನನಿಗೆ ಮಣಿಯುವುದು. ಈ ಲೇಖನದ ಒಟ್ಟು ಉದ್ದೇಶ, ಒಟ್ಟು ವ್ಯಾಕರಣ. ಮಂತ್ರೀಶ, ಒಳ್ಳೆಯದಾಯಿತು. ಹಸ್ತಿನಾಪುರಪತಿ ಜನಗೆ ಒಡೆಯನೆಲ್ಲ ಸ್ವಸ್ತಿರವೇನು ಪಾಂಡವರಂತ ಶಿವನಂತೆ. ಮಂತ್ರಿವರೇಣ್ಯ ಮಹಾರಾಜ, ಪರಾಕ್ರಮ ಎನ್ನುವಂಥದ್ದೇನು ಪಾಂಡವರಿಗೆ ಅಥವಾ ಪಾರ್ಥನ ಭುಜದಂಡೆಯಲ್ಲಿ ಮಾತ್ರ ನಿಕ್ಷೇಪಿಸಲ್ಪಟ್ಟದ್ದು? ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಪರಾಕ್ರಮ ಎನ್ನುವಂಥದ್ದು ಪಾಂಡವರ ಸೊತ್ತೇನೂ ಅಲ್ಲ. ಅಲ್ವೇ ಅಲ್ಲ. ನಮ್ಮಲ್ಲಿಯೂ ವಿಕ್ರಮ ಉಂಟು, ಖಂಡಿತ. ಹಾಗಂತ ಅವರಿಗೆ ಬಂದಂತದ್ದು ಪಾತಕ. ಆ ಪಾತಕದ ಪರಿಮಾರ್ಜನೆಗೆ ಬೇಕಾಗಿ, ಅದನ್ನು ತೊಳೆಯುವುದಕ್ಕೆ ಬೇಕಾಗಿ ಕಪ್ಪಗಾಣಿಕೆಯನ್ನು ನಾವು ಕೊಟ್ಟು ಒಪ್ಪಬೇಕು ಅವರನ್ನು. ನಮ್ಮಲ್ಲಿ ವಿಕ್ರಮ ಉಂಟು ಅಂತ ಆದ್ರೆ ನಾವು ಬಂಧಿಸಬಹುದು. ಈಗ ನಮ್ಮ ಪ್ರಭುತ್ವವನ್ನು ಒಪ್ಪಿ ನಮಗೆ ಹಂಸಧ್ವಜಾದಿಗಳು ಮೊದಲುಗೊಂಡವರು ಅನೇಕ ಮಂದಿಗಳು ನಮ್ಮ ಪ್ರಭುತ್ವವನ್ನು ಒಪ್ಪಿಕೊಂಡು ನಮಗೆ ಮಾಂಡಲಿಕ ಸಾಮಂತರಾದವರು ಇದ್ದಾರೆ, ಅನೇಕ ಮಂದಿಗಳಿದ್ದಾರೆ. ಹೌದಲ್ಲ? ಹಾಗಾದ್ರೆ ನಾವು ಯಾರನ್ನು ಮಣಿಸುವುದಕ್ಕೆ ಸಾಮರ್ಥ್ಯವಂತರು, ಆ ಪ್ರಭುತ್ವ ಆ ವಿಕ್ರಮತ್ವ ನಮ್ಮ ಭುಜದಲ್ಲಿ ಉಂಟು. ನಾವು ಮಣಿಯುವುದು ಯಾಕೆ ಪಾಂಡವರಿಗೆ? ಯಾವ ಕಾರಣಕ್ಕೆ ಬೇಕಾಗಿ ಮಣಿಯಬೇಕು? ನಾವು ಪಾಂಡವರಿಗೆ ಏನು ಕಪ್ಪಗಾಣಿಕೆಯನ್ನು ಕೊಡುತ್ತೇವೋ, ಅವರ ಪ್ರಭುತ್ವವನ್ನು ನಾವು ಒಪ್ಪಿಕೊಂಡಿದ್ದೆವು, ಏನು ಇಲ್ಲವಲ್ಲ. ನಮ್ಮಲ್ಲಿ ಸಾಮರ್ಥ್ಯ ಉಂಟು ಅಂತ ಆದ್ರೆ ನಾವು ಪಾಂಡವರ ಜೊತೆ ಕಾಡಿ ಭಾವರವನ್ನು ಕೊಡಬಹುದು. ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ಪಾಂಡವರ ಮುಂದೆ ತೋರಿಸುವಂತಹ, ಪಾರ್ಥನ ಮುಂದೆ ತೋರಿಸುವಂತಹ ಒಂದು ಸದುಯೋಗ ನಮಗೆ. ಕ್ಷತ್ರಿಯ ಪಂಥಕ್ಕೆ ಅನುಸಾರವಾಗಿ ಹೋರಾಡಬೇಕು. ನಮ್ಮಲ್ಲಿ ಕ್ಷಾತ್ರ ವರ್ಚಸ್ಸು ಇನ್ನೂ ಇದೆ, ಅದು ಯಾವ ಕಾರಣಕ್ಕೂ ಕುಂಠಿತ ಆಗುವುದಕ್ಕೆ ಇಲ್ಲ. ಹಾಗಾಗಿ ನಮ್ಮ ಪೌರುಷವನ್ನು ಹೊರಗಲ್ಲಿ ಹಚ್ಚುವುದಕ್ಕೆ ಇದೊಂದು ಪ್ರಯತ್ನ ಅಂತ ಭಾವಿಸುತ್ತೇನೆ. ಹಾಗಾಗಿ ತಡ ಮಾಡುವುದು ಬೇಡ. ಆ ಕುದುರೆಯನ್ನು ಲಾಯದಲ್ಲಿ ಬಂಧಿಸಿ, ಜೊತೆಗೆ ಪಾರ್ಥನ ಜೊತೆಗಿನ ಹೋರಾಟಕ್ಕೆ ಬೇಕಾಗಿ ಸಕಲ ಯುದ್ಧದ ಸಿದ್ಧತೆಯನ್ನು ಮಾಡಿ ಸೇನೆ ಮುಂದುವರಿಯಲಿ. ಸೇನಾ ಸನ್ನದ್ಧಗೊಳಿಸಿದ್ದೇನೆ. ಸರಿ, ಆಗಲಿ. ದೇವಿ ಚಿತ್ರ ಗದೆಯದು ಕೋವಿದಶ್ವವ ತಡೆದ ಪಾರ್ಥಿಯ ದೇವಿಯನು ಕಾಣುತ್ತ ಮರೆಯಲಿ ನಿಲ್ದು ಭಯಗೊಂಡು ದೇವಿ ಚಿತ್ರಾಂಗದೆಯ ದೂತಿಯು ಅಮ್ಮ, ಏನು
ಏನು ನೀನು ಬೇಗ ಬಂದೆ? ಅವಸರವಾಗಿ ಬಂದಿದ್ದೇನೆ. ಅವಸರವಾಗಿ ಬಂದೆ. ಹಾ. ಯಾವತ್ತು ಬರುವಾಗ ಹ್ಮ್. ಹೀಗೆ ನೀನು ಬರುವವಳಲ್ಲ, ಏನಾದರೂ ವಿಷಯವನ್ನು ತರುವವನೇ. ಹಾ. ಆದುದರಿಂದಲೇ ನೀನು ನನ್ನ ಪ್ರೀತಿಯ ಕಟಕಿ ಸಖಿ ಅಲ್ಲವೇ? ಹೌದು. ಏನೇ ಬಂದೆ? ಹೇಳ್ಬೇಕಮ್ಮ. ಮಾತೆಯ ಬಿಲ್ನಪವ ಪ್ರೀತಿಯಿಂದ ಲಾಲಿಸುವಾಗ ಪ್ರೀತಿಯಿಂದ ಲಾಲಿಸುವಾಗ ಭೂತಳೇಶ ಬಿಂದು ಕುಲ ಜಾತರು ಧರ್ಮಾನು ಜಾತರಂತಿಗೆ ಭೂತಳೇಶರೆಂದು ಕುಲ ಜಾತರು ಧರ್ಮಾನು ಜಾತರು ಭಿನ್ನಪವಾಗ ಪ್ರೀತಿಯಿಂದ ಲಾಲಿಸುವಾಗ ಮಾತೆ ಅಮ್ಮ, ಸಖಿ, ಮಣಿಪುರದಲ್ಲಿ ಆದಂಥ ವಿಷಯಗಳು ಏನೇ ಇರಲಿ ನಿಮ್ಮ ಹತ್ರ ಬಂದು ನಾನು ಹೇಳುವುದುಂಟು. ಹೌದು. ಕೆಲವೊಂದು ವಿಷಯಗಳು ಮತ್ತೆ ಹೇಳುವುದು ಆಗ್ಬಹುದೆಂಬುದಾಗಿ ಉಂಟು. ಆದರೆ ಇವತ್ತು ಹೇಳಬೇಕಾದಂಥ ವಿಷಯ ಅಗತ್ಯವಾದುದು ಎಂಬುದಾಗಿ ಓಡೋಡಿಕೊಂಡು ಬಂದಿದ್ದೇನೆ. ಬಹಳ ಆತುರದಲ್ಲಿ ಅದು ಹೌದು. ಅಗತ್ಯದ ವಿಷಯ. ಹೌದಮ್ಮ. ಏನೇ ಅದು? ಹೊರಗೆ ಮಣಿಪುರದ ನಮ್ಮ ಪುರದೊಳಗೆ ಒಂದು ಕುದುರೆಯೊಂದು ಬಂದಿದೆ. ಆಹಾ. ಅದು ಸಾಮಾನ್ಯ ಕುದುರೆ ಅಲ್ಲ, ಸಾಮಾನ್ಯದಲ್ಲ, ಯಾಗದ ಕುದುರೆಯಂತೆ. ಆಹಾ, ಯಾಗದ ಕುದುರೆ. ಹೌದಮ್ಮ. ಆಹಾ. ಯಾಗದ ಕುದುರೆ ಹಿಂದೆ ಚದುರಂಗ ಸೇನೆಯೇ ಬಂದಿದೆ. ಆ ಚದುರಂಗ ಸೇನೆ ಎಲ್ಲಿದೆ ಬಂದಿದೆ, ಯಾರ ಯಾಗದ ಕುದುರೆ ಎಂಬುದಾಗಿ ಕುತೂಹಲದಿಂದ ಆ ವಿಚಾರಿಸಿದಾಗ ಒಂದು ವಿಷಯ ತಿಳಿತಮ್ಮ. ಏನು? ಬಂದಂತಹ ಯಾಗದ ಕುದುರೆ ಹಸ್ತಿನಾವತಿಯಿಂದ ಬಂದದ್ದು. ಓಹೋ, ಬಂದಿದ್ದು ಹಸ್ತಿನಾವತಿಯಿಂದಲೇ? ಹೌದು. ಬಂಧು ಹತ್ಯಾ ದೋಷವನ್ನು ನಿವಾರಿಸುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರೆ. ಆಹಾ. ಆ ಯಾಗದ ಕುದುರೆ ಇತ್ತ ಬಂದಿದೆ. ಅಶ್ವಮೇಧದ ಕುದುರೆ ಹಾ. ಹಸ್ತಿನಾಪುರದಿಂದ ಬಂದಿದೆ. ಹೌದು. ಹಾಗಿದ್ರೆ ಅದರ ಬೆಂಗಾವಲಿಗೆ ಯಾರಾದರೂ ಇರಬಹುದಲ್ವೇ? ಹೌದು. ಏನು? ಪಾಂಡವರ ಹಸ್ತಿನಾವತಿ ಅಂತ ಆದರೆ ಪಾಂಡವರು ಇರಬಹುದು. ಪಾಂಡವರಲ್ಲಿ ಯಾರು? ನಕುಲ ಸಹದೇವರು ಬಂದರೆ? ನಕುಲ ಸಹೋದರರು ಅಲ್ಲ. ಇಲ್ಲವೇ? ಅಲ್ಲ. ಭೀಮ ಮಹಾಶಯರು ಬಂದರೋ? ಭೀಮನೂ ಅಲ್ಲ. ಹಾಗಿದ್ರೆ ಯಾರು? ಜ್ಯೇಷ್ಠನಾದಂತಹ ಧರ್ಮರಾಯರು ಬರುವುದಕ್ಕಿಲ್ಲ. ಹಾಗಿದ್ರೆ ಬೆಂಗಾವಲಿಗೆ ಯಾರಿದ್ದಾರೆ ಅದರೊಂದಿಗೆ? ಬೆಂಗಾವಲಿಗೆ ಬಂದದ್ದು ಯಾರೆಂಬುದ ಕೇಳಿದ್ರೆ ನಾನು ವಿಚಾರಿಸಿದೆ. ಮಧ್ಯಮ ಪಾಂಡವ, ಮೂರು ಲೋಕದ ಗಂಡ. ಏನಂದೆ? ಪಾರ್ಥ ಅರ್ಜುನ ಬಂದಿದ್ದಾನೆ. ಇನ್ನೊಮ್ಮೆ ಹೇಳು. ಏನು ನಂಬಿಕೆ ಬರುವುದಿಲ್ಲ. ಅರ್ಜುನ ಬಂದಿದ್ದಾನೆ, ಇದು ಸತ್ಯ ತಾಯಿ. ಅರ್ಜುನ ಮಹಾಶಯರು ಬಂದಿದ್ದಾರೆ. ಹೌದು. ಹೌದೇ ಇದು? ಹಾ. ರಮಣ
ರಮಣ ಸಖಿಯೇ ಅಹುದೇ ರಮಣ ಸಖಿ, ಅಮ್ಮ ತಾಯೇ. ನೀನಾಡಿದಂತಹ ನುಡಿಗಳು ಸಟೆಯೇನೆ, ನಿಜವೇ ನೀನು ಹೇಳ್ತಾ ಇರುವುದು. ಹಾ ನಂಬುವುದಕ್ಕಾಗುತ್ತಾ ಇಲ್ಲ. ಹಾ. ನೀನೇ ನನ್ನ ಎದುರಿನಲ್ಲಿ ಬಂದು ಹೇಳುತ್ತಾ ಇರುವೆಯೋ ಹ್ಮ್ ಅಥವಾ ನನಗಿದು ಕನಸೋ ಮನಸ್ಸೋ ಹ್ಮ್ ಯಾವುದೋ ಅರ್ಥವಾಗದಂತಹ ಗೊಂದಲ. ವಾಸ್ತವಕ್ಕೆ ಬಂದು ನೋಡಿ ನಿನ್ನ ಮಾತನ್ನು ನಂಬಿದೆ ಎನ್ನುವ ಹಾಗಿದ್ರೆ ಹ್ಮ್ ಎಷ್ಟು ಒಂದೊಳ್ಳೆಯ ಸುದ್ದಿಯನ್ನು ತಂದವಳು ನೀನು. ಹಾ ಎನ್ನರಸ ಮಧ್ಯಮ ಬಾಂಧವನು ಹೌದು. ಭಾರತ ಮಹಾಶಯರು ಬಂದಿದ್ದಾರೆ ಹೌದು ಉಲಗದ ತಾಯಿ. ಬೆಂಗಾವಳಿಗಾಗಿ. ಬಹಳ ಆನಂದವಾಯಿತು, ಮಹದಾನಂದವಾಯಿತು ಈ ಸುದ್ದಿಯನ್ನು ಕೇಳಿ. ಅವರನ್ನು ನೋಡದೆ ಅದೆಷ್ಟು ವರ್ಷಗಳು ಸಂದವು. ಅವರಿಗಾಗಿ ನಾನು ಕಾದು ಕಾದು ಎಷ್ಟು ಹಂಬಲಿಸಿದವಳು. ನನ್ನ ರಸನನ್ನು ಕಾಣಬೇಕು ಎನ್ನುವ ಹಾಗೆ ನಿನಗೊತ್ತಿಲ್ಲವೇ ಅದು? ಹಾ ಆದುದರಿಂದಲೇ ನಿನಗದು ಗೊತ್ತಿರುವುದರಿಂದಲೇ ನೀನು ಅವಸರವಾಗಿ ನನ್ನ ಬಳಿಗೆ ಓಡೋಡಿ ಬಂದೆ ಅಂತ ನಾನು ಈಗ ಅರ್ಥವಿಸಬಲ್ಲೆ. ಹೌದು ಅಲ್ವೇ? ಹೌದು. ಹಾಗಿದ್ರೆ ಇಂತಹ ಒಳ್ಳೆಯ ಸುದ್ದಿಯನ್ನು, ಸಿಹಿ ಸುದ್ದಿಯನ್ನು ನೀನು ತಂದವಳು. ಏನು ಮಾಡಬೇಕು ಎನ್ನುವುದು, ಏನು ನಿನ್ನನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಹೀಗೆ ಬಿಡುವುದಿಲ್ಲ ನಿನ್ನನ್ನು, ಹೀಗೆ ಬಿಡಬಾರದು ಅಂತ ತೀರ್ಮಾನಿಸಿದ್ದವಳು. ಒಳ್ಳೆಯ ಸುದ್ದಿ ತಂದಿದ್ದೀಯ, ನಿನಗೆ ಏನಾದರೂ ಕೊಡಬೇಕು ಅಂತ ನಾನು ತೀರ್ಮಾನಿಸಿದವಳಿದ್ದೇನೆ ಈಗ. ನನಗೆ ಕೊಡುವುದು? ಹೌದು. ಏನು ಗೊತ್ತೋ, ತಂದದ್ದು ನೀನು ಹೀಗೆ ನಡ್ಕೊಂಡು ಬಂದದ್ದು ಕಾಲಿನಿಂದ. ಹಾಗಿದ್ರೆ ನಿನಗೆ 2 ಕೈಗಳಿಗೆ ಒಂದೇ ಬಲೆ ಕೊಡುವ ಅಂತ ಯೋಚನೆ ಮಾಡಿದ್ದೇನೆ. ಏನು ತಾಯಿ, ಆ 2 ಕೈಗಳಿಗೆ ಒಂದೇ ಬಲೆಯನ್ನು ಕೊಟ್ರೆ ನಾನು ಏನು ತಪ್ಪು ಮಾಡಿದ್ದೇನೆ? ಓಹೋ, ಅದು ಅಲ್ಲಿಗಲ್ವೇ, ಕಾರಾಗೃಹಕ್ಕೆ. ಬೇಡ ಬೇಡ, ಬಿಡು, ಅದು ಬಿಡು. ನಿನಗೆ ಸಾಧ್ಯವಾದರೆ ನಿನಗೆ ಸರವನ್ನೇ ಕೊಡೋಣವೇ? ಅಲ್ಲ, ಇಂತಹ ಒಳ್ಳೆಯ ಸುದ್ದಿಯನ್ನು ತಂದ ನಿನಗೆ ಒಳ್ಳೆಯದಾದದನ್ನೇ ಕೊಡಬೇಕು ಎನ್ನುವ ಹಾಗೆ ನೋಡಿದರೆ ನೆನಪಿಗೆ ಬರ್ತಾ ಇದೆ ನನಗೆ. ಏನು? ಹೌದು, ಅಂದು ನನಗೆ ಸಿಕ್ಕಂತಹ ಆ ಸೀರೆ, ಹೌದು, ಚಂದ್ರಗಾವಿಯ ಸಾಲೆ, ಅದನ್ನೇ ಕೊಡಬೇಕು ಅಂತ ನಾನು ನಿನಗೆ ತೆಗೆದಿಟ್ಟಿದ್ದೇನೆ. ಈಗ ನೋಡು, ಹೋಗಿ ಹೊಳೆಯುತ್ತಾ ಇದೆ ಬೆಳದಿಂಗಳ ಚಂದ್ರನ ಹಾಗೆ, ಹೊಂಬಣ್ಣದಿಂದ ಅದು ಬೆಳಗುತ್ತಾ ಉಂಟು. ಅದೇ ಸೀರೆಯನ್ನು ನಿನಗೆ ಕೊಡುತ್ತೇನೆ. ಏನು ಸಂತೋಷ, ಏನು ಸಡಗರ. ಎಲ್ಲಿ ನನ್ನ ಬಬ್ರುವಾಹನ, ಎಲ್ಲಿ ಬಬ್ರುವಾಹನ ಕಾಣಿಸುವುದು? ಬರಮಾಡಿಕೊಳ್ಳಬೇಕಲ್ಲ, ಹೊರಡ್ತೇನೆ. ಎಲ್ಲಿ ಎಲ್ಲಿ ಅವನ ಬರಲಿ ಅಲ್ವೇ? ಒಂದು ನಿಮಿಷ, ಏನು ಒಂದು ವಿಷಯ ಹೇಳೋಕ್ಕಾಗಿದೆ. ಏನು ಹೇಳಿಕೊಂಡು ಸಖಿ ಕಟಕಿ ಪಾರ್ಥ ಬಂದಿದ್ದಾನೆಂಬುದ ವಿಷಯನ್ನು ತಿಳಿದು, ಹೌದು, ನೀನು ತಡೆದಿದ್ದಿ. ಮಗನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧರಾಗಿ ನಿಂತಿದ್ದಿ. ಬೇಡವೇ? ಅವರೇ ಬರ್ತಾರೋ ನನ್ನ ಅರಮನೆಗೆ? ವಿಷಯ ಬೇರೆಯೇ ಇದೆ. ಬೇರೆ ಉಂಟು? ಹೌದಮ್ಮ. ಏನು? ಬಂದಂತಹ ಕುದುರೆಯನ್ನು ನಿಮ್ಮ ಮಗನಾದಂತಹ ಬಬ್ರುವಾಹನ ಕಟ್ಟಿ ಹಾಕಿದ್ದಾನೆ. ಏನು? ನಿಮ್ಮ ಮಗ ದುರ್ಗವನ್ನು ಕಟ್ಟಿ ಹಾಕಿದ್ದೇನೆ. ಕಟ್ಟಿ ಹಾಕಿದ್ದು ಮಾತ್ರವಲ್ಲ, ಮುಂಜಾನೆ ಹೊತ್ತಿನಲ್ಲಿ ಯುದ್ಧ ಸನ್ನದ್ಧರಾಗಲು ಸಿದ್ಧನಾಗಿ ನಿಂತಿದ್ದಾನೆ.
ನಮ್ಮ ಸೇನೆಗೆ ಯುದ್ಧಕ್ಕೆ ಸನ್ನದ್ಧರಾಗುವ ಹಾಗೆ ಸೂಚನೆಯನ್ನೇ ಕೊಟ್ಟನೆ ನನ್ನ ಕಂದ. ಹೌದು. ಹಾಗಿದ್ರೆ ಬಂದಂತಹ ಅಶ್ವಮೇಧದ ತುರಗವನ್ನು ಬಂಧಿಸಿದನೆ. ಹೀಗಾಗಿ ಹೋಯಿತು. ಹೀಗಾಗಬಾರದು. ನೀನು ಇಲ್ಲಿಯೇ ನಿಲ್ಲು. ನಿನಗೆ ಕೊಡುವಂತಹ ಉಡುಗೊರೆಯನ್ನು ನಾನು ಮತ್ತೆ ಬಂದು ಕೊಡುತ್ತೇನೆ. ಹೇಗಾದರೂ ಮಾಡಿ ಯುದ್ಧವನ್ನೊಮ್ಮೆ ತಪ್ಪಿಸಬೇಕು, ನಿಲ್ಲಿಸಬೇಕು. ಹಾಗಿದ್ರೆ ನಾನು ನನ್ನ ಮಗ ಎಲ್ಲಿದ್ದಾನೆ ಅಲ್ಲಿ ಇರುವುದಲ್ಲ, ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿ ಕಡೆಗೆ ಸಾಗುತ್ತೇನೆ. ಆಯ್ತು ತಾಯಿ. ಅಮ್ಮ ಮುಖ ತೋರಿಸಬೇಡ ನೀನು. ಮಗನ ಕರೆದೋ ಬೇಗೆದಪ್ಪಿ ಮಗನ ಕರೆದೋ ಮಗನಿ ಮಾತಿಗೆಟ್ಟೋ ನಡೆವರೇ ಕೋಟೆ ಮಗನ ವಾಜಿಯ ಕಟ್ಟಿ ತಡೆವರೆ ಸ್ವಗತೆ ಸಿಂಹ ನೋಟನೆ ವೃಷಭಗೆ ಹಗೆ ಮೆಗುವರಿದರೆ ಬದುಕುವ ಹಾಗೆ ಮಗನೇ ನೀ ಮಾತಿಗೆಟ್ಟು ನಡೆವ ಕಂದ, ಅಮ್ಮ ಮುಖ ತೋರಿಸಬೇಡ ಎನ್ನುವ ಹಾಗೆ ಆಚೆ ಕಡೆಗೆ ನಿನ್ನನ್ನು ದೂಡಿದ್ದೇನೆ. ಯಾಕಮ್ಮ? ಬರಸೆಳೆದಿದ್ದೇನೆ ಕಂದ, ಬಿಗಿದಪ್ಪಿದ್ದೇನೆ ನಿನ್ನನ್ನು. ಯಾಕೆ ನಾನು ಒಂದು ಕ್ಷಣ ಕೋಪಗೊಂಡೆ ಎನ್ನುವ ಹಾಗೆ ನಿನಗನಿಸಿರಬಹುದಲ್ವೇ? ನೀನು ಮಾಡಿದಂತಹ ಕಾರ್ಯಕ್ಕೆ ಏನಾದರೂ ನಿನಗೆ ಬಡಿಯೋಣವೇ ಅಥವಾ ಶಿಕ್ಷೆಯನ್ನು ಕೊಡೋಣವೇ ಅಂತ ನೋಡಿದರೆ ನೀನೇನು ಸಣ್ಣ ಕಂದನು, ಎಲವೆಯಲ್ಲಿ ಬೆಳೆದ ಹಾಗೆ ನೀನೇನು ಕಂದನು? ಅಲ್ಲಿಯೋ ಕಂದನಿರುವಾಗ ನಿನಗೆ ನಾನು ಬಾರಿಸಿದವನಲ್ಲ. ಈಗ ಏನನ್ನು ಹೇಳೋನು ಕಂದ? ಏನು ಮಾಡಿದೆ ಕಂದ ನೀನು? ಈ ರೀತಿಯಾಗಿ ನಡೆಯಬಹುದೇ ನೀನು? ಈ ರೀತಿಯಾಗಿ ವರ್ತಿಸಬಹುದೇ? ಮಣಿಪುರದ ಅರಸ ನೀನು, ಹೌದು. ಹಾಗಿದ್ರೂ ಯಾವುದೇ ನಿರ್ಧಾರವನ್ನು ಏಕಪಕ್ಷೀಯವಾಗಿ ಕೈಗೊಳ್ಳಬಾರದು ಎನ್ನುವುದನ್ನು ನಿನಗೆ ನಾನು ಅಂದೇ ಹೇಳಿದವಳು. ಹೌದು. ಅದೇ ರೀತಿಯಾಗಿ ನೀನು ಇದುವರೆಗೂ ನೀನು ನಡೆದುಕೊಂಡು ಬಂದವನು. ಹಾಗಿದ್ರೆ ಈಗ ನೀನು ಮಾಡಿದಂತಹ ಕಾರ್ಯವೇನು? ಸಾಮಾನ್ಯವೇ? ಸಾಧುವೇ ಅದು? ಬಂದಂತಹ ಅಶ್ವಮೇಧದ ತುರಗವನ್ನು ಬಂಧಿಸಿದೆಯಂತೆ ನೀನು. ಹೌದು. ನಮ್ಮ ಕ್ಷಾತ್ರ ವರ್ಚಸ್ಸು ಏನುಂಟು ಅದನ್ನು ತೋರಿಸುವಂತಹ ಒಂದು ಪ್ರಯತ್ನ ಇದು ಅಂತ ನಾ ಭಾವಿಸಿ ಆ ತುರಗಾದ್ವರವನ್ನು ನಾ ಬಂಧಿಸಿದ್ದೇನೆ. ತುರಗವನ್ನು ಬಂಧಿಸುವುದು ಸುಲಭ, ಆದರೆ ಪರಿಣಾಮವನ್ನು ವೀಕ್ಷಿಸುವುದು, ನಿರೀಕ್ಷಿಸುವುದು ಅಥವಾ ಎದುರಿಸುವುದು ಅಷ್ಟು ಸುಲಭವಲ್ಲ. ಬಂದಂತಹ ಅಶ್ವಮೇಧ ಕುದುರೆ ಎಲ್ಲಿದ್ದು ಅಂತ ನೀನು ಭಾವಿಸಿದೆ? ಅದು ಪಾಂಡವರದ್ದು. ಗೊತ್ತಿದೆ ನಿನಗೆ? ಹೌದು. ಅದರ ಬೆಂಗಾವಲಿಗೂ ಬಂದವರಿದ್ದಾರೆ. ಪಾಂಡವರು ಯಾರು ಏನು ಎನ್ನುವುದನ್ನು ನೀನು ಅರಿತವನಿದ್ರೆ ಅರಿಯದವನಲ್ಲ, ಬಂಧಿಸುತ್ತಿರಲಿಲ್ಲ. ಇದು ಹೇಗಾಯಿತು ಗೊತ್ತೋ? ಯಾಕೆ? ಸಿಂಹದೊಂದಿಗೆ ವೃಷಭ ಒಂದು ತಾನು ಸೆಳೆದಾಡುತ್ತೇನೆ ಎನ್ನುವ ಹಾಗಾದೀತು.
ಪಾಂಡವರೊಂದಿಗೆ ಸೆಣಸಿ ನಾವು ಜಯಿಸುವುದಕ್ಕುಂಟೆ ಕಂದ. ಯಾರು ವೃಷಭ, ಯಾರು ಸಿಂಹ? ಮಿಗಿಲಾಗಿ ಹ. ಬಂದವರು, ಅದರ ಬೆಂಗಾವಲಿಗಾಗಿ ಬಂದವರು ಯಾರು ಎನ್ನುವ ಹಾಗೆ ಬಲ್ಲೆಯೋ ನೀನು? ಯಾರು? ಯಾವತ್ತೂ ನೀನು ನನ್ನಲ್ಲಿ ಕೇಳುತ್ತಾ ಇದ್ದಂತಹ ಪ್ರಶ್ನೆ, ತಾಯಿ ನನಗೆ ನನ್ನ ಜನ್ಮಕ್ಕೆ ಕಾರಣಕರ್ತರು ಯಾರು, ನನ್ನ ಪಿತ ಯಾರು, ನನ್ನ ತಂದೆ ಯಾರು ಎನ್ನುವ ಹಾಗೆ ನೀನು ಪದೇ ಪದೇ ಕೇಳುತ್ತಾ ಇದ್ರು ನಿನಗೆ ಸಮಾಧಾನಿಸಿ ನಿನ್ನನ್ನು ಸಾಂತ್ವನಗೊಳಿಸುತ್ತಾ ನಾನು ಹೇಳುತ್ತಾ ಇದ್ದವನು. ಕಾಲ ಒಂದು ಬಂದಿತು ಎನ್ನುವ ಹಾಗಿದ್ರೆ ಆ ಕಾಲಕ್ಕೆ ನಾನು ನಿನ್ನ ಜನಕ ಯಾರು ಎನ್ನುವುದನ್ನು ಉತ್ತರಿಸ್ತೇನೆ ಅಂತ ಹೇಳಿದ್ದೆ. ಹೌದು ಕಂದ, ಈ ಹೊತ್ತು ಆ ಕಾಲಘಟ್ಟ ಬಂದಿದೆ. ನಿನ್ನ ತಂದೆ ಇದೋ ನಿನ್ನ ತಂದೆ ಅಂತ ನಾನು ತೋರಿಸೋಣವೇ ಅಂತ ಹೇಳಿದರೆ ಅಲ್ಲಿಗೆ ಹೋಗುವ ಆಗಿಲ್ಲ. ನೀನು ಮಾಡಿದಂತಹ ತಪ್ಪಾಗಿ ಹೋಯಿತಲ್ಲವೇ ಕಂದ. ಆ ತುರಗವನ್ನು, ಆ ಕುದುರೆಯನ್ನು ಬೆಂಗಾವಲಿಗಾಗಿ ಬಂದವರು ಬೇರೆ ಯಾರೂ ಅಲ್ಲ ಕಂದ. ಯಾರಮ್ಮ? ನಿನಗೆ ಜನ್ಮವನ್ನು ನೀಡಿದಂತಹ ನಿನ್ನ ಜನ್ಮದಾತ ಪಾರ್ಥ, ನಿನ್ನ ತಂದೆ. ಮೂರು ಲೋಕದ ಗಂಡನೆಂದೆನಿಸಿದಂತ ಅರ್ಜುನ ಹೌದು, ನನ್ನ ತಂದೆ. ಹೌದು. ನಾ ಬಂಧಿಸಿದ್ದು ನನ್ನ ತಂದೆಯ ತೊರಗಾದ್ದು. ತಪ್ಪಾಯಿತು. ಹೋರಾಟಕ್ಕಾಗಿ ನಿಲ್ಲಬೇಕಾದ್ದು ನನ್ನ ತಂದೆಯ ಜೊತೆಗೆ. ಹೌದು, ತಪ್ಪಾಯಿತು ತಾಯಿ, ತಪ್ಪಾಯಿತು. ತಪಬಲಿದಿಗೊಂಬುದೆಲೆ ತಾಯೇ ಎನ್ನ ಅಪ್ಪನೆಂದರಿಯದೆದೆಲೆ ತಾಯೇ. ಕ್ಷಾತ್ರೆ ಪಂಥಕ್ಕಾಗಿ ನಾನು ಎಲೆದಾಯಿ ಕೃಷ್ಣ ಮಿತ್ರನ ವಾದಿಯ ತಡೆದೆಲೆದಾಯಿ. ಬಲಿದಿಗೂ ಮೊದಲದಾಯ ಎನ್ನ ಅಪ್ಪನ ದರಿಯದಾದೆ ತಾಯೇ. ಅಮ್ಮ, ಮಗನೇ ಬಬ್ರೋಹಣ, ಈ ಪ್ರಪಂಚದಲ್ಲಿ ತಾಯಿ ಅಂತ ಯಾರನ್ನು ಬೇಕಾದರೂ ಕರೆಯಬಹುದು. ಹೌದು. ಆದರೆ ತಂದೆಯನ್ನು ಅಂತ ಕರೆಯಬೇಕು ಅಂತ ಆದ್ರೆ ಅವ ಜನ್ಮಕ್ಕೆ ಕಾರಣೀಕರ್ತರಾಗಬೇಕು. ಒಬ್ಬನನ್ನು ಮಾತ್ರ ಕರೆಯುವುದಕ್ಕಾಗುವುದು. ಮಗು ಇಂಥವರು ನಿನ್ನ ತಂದೆ ಅಂತ ಹೇಳಿಕೊಳ್ಬೇಕಂತ ಆದ್ರೆ ತಂದೆಯನ್ನು ತೋರಿಸಿಕೊಡ್ಬೇಕಾದ್ದು ತಾಯಿಯ ಕರ್ತವ್ಯ. ಹೌದು, ತಾಯಿಯೇ ಹೇಳಬೇಕು ತಂದೆಗೆ ತಂದೆ ಯಾರು ಅಂತ. ಹೌದು. ಇದುವರೆಗೆ ನನ್ನ ತಂದೆ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಪಾರ್ಥ ಇಲ್ಲಿವರೆಗೆ ಬಂದಿದ್ದಾನೆ ಅಂತಾದ್ರೆ ಅವನೇ ನನ್ನ ತಂದೆ ಎಂಬುದನ್ನು ನೀನು ಹೇಳಿ ಮಾತ್ರ ನನಗೆ ಗೊತ್ತಾದದ್ದು ತಾಯಿ. ಅಪ್ರಿಯವಾದುದನ್ನು ಯಾವುದನ್ನು ನಿನ್ನಲ್ಲಿ ಕೇಳಬಾರದು ಎನ್ನುವ ಹಾಗೆ ನಾನು ಯಾವತ್ತೋ ತೀರ್ಮಾನಿಸಿದವನು. ಸರಿ, ನನ್ನ ಜನ್ಮಕ್ಕೆ ಕಾರಣೀಕರ್ತರಾದವರು ಯಾರು ಅಂತ ಅಂದು ನಿನ್ನಲ್ಲಿ ಕೇಳಿದವಾಗ ನೀ ಕಣ್ಣೀರಿಳಿಸಿದೆ. ಕಾಲವೇ ನಿನಗೆ ಉತ್ತರ ಕೊಡುತ್ತದೆ ಮಗು ಅಂತ ಹೇಳಿದೆ. ಆ ಬಳಿಕ ನಿನ್ನಲ್ಲಿ ಯಾವ ಮಾತನ್ನು ನಾ ಹೇಳಿದವನಲ್ಲ. ಇಂದು ನೀನು ಏರಿ ಆಳಬೇಕಾದಂತಹ ಈ ಸಾಮ್ರಾಜ್ಯದಲ್ಲಿ ಎಳೆಯ ತರುಣನಾದಂತಹ ನಾನು ಏರಿ ರಾಜ್ಯವನ್ನು ಆಳುತ್ತಾ ಇದ್ದೇನೆ. ನನಗೆ ಬೇಕಾದಂತಹ ಸಕಲ ಸಲಹೆ ಸೂಚನೆಗಳನ್ನು ಕಾಲಕಾಲಕ್ಕೆ ನೀನು ಕೊಡುತ್ತಾ ಬಂದವಳು. ಅಮ್ಮ, ಈಗ ನನ್ನ ತಂದೆ ಹೌದು ಅಂತ ನೀ ಹೇಳ್ತಾ ಇದ್ದಿ. ಪ್ರಶ್ನೆ ಮತ್ತಷ್ಟು ಜಟಿಲ ಆಗುತ್ತದೆ ತಾಯಿ. ಏನು ಕಂದ ಅದು? ತಂದೆ ತಾಯಿಗಳು ಮಕ್ಕಳ ಜೊತೆಯಲ್ಲೇ ಇರಬೇಕು, ಇರುತ್ತಾರೆ ಹೆಚ್ಚಾಗಿ. ಲೋಕದ ನಿಯಮವೇ ಹಾಗೆ. ಹೌದು. ಮಗನನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ಗಂಡ ಇರುವುದಿಲ್ಲ. ನಿನ್ನನ್ನು ಬಿಟ್ಟು ನನ್ನನ್ನು ಬಿಟ್ಟು ತಂದೆಯಲ್ಲಿಯೋ ಇರಬೇಕು ಅಂತಾದ್ರೆ, ಅಲ್ಲಿರಬೇಕು ಅಂತಾದ್ರೆ ಅದಕ್ಕೆ ಕಾರಣ ಏನು? ಯಾಕೆ ನಾವು ಬೇರೆ ಆಗಿ ಹೋಗಿದ್ದೇವೆ? ತಂದೆಯವರು ಯಾಕೆ ದೂರ ಇದ್ದಾರೆ? ಇದು ಒಂದು ನನಗೆ ಅರ್ಥ ಆಗ್ಲಿಲ್ಲ ತಾಯಿ. ಯಾಕೆ ಇಂತಹ ಸಮಸ್ಯೆ ಉದ್ಭವಿಸಿದೆ ಹೇಳಬಹುದು? ಏನಿದಕ್ಕೆ ಕಾರಣ? ಹೇಗೆ ನನಗೆ ತಂದೆ ತೀರ್ಥಯಾತ್ರೆಗೆ ಬಂದು ಕೂಡಿದ ನಿನ್ನಾಗ ದಿವಸ
ಗೊಪ್ಪಿಸು ರಾಜ್ಯವೆಂದಳ ಜನನಿ ತಂದೆ ಗೊಪ್ಪಿಸು ರಾಜ್ಯವೆಂದಳ ಜನನಿಗೆ ಕಂದ ಕೇಳೋ ಪಾರ್ಥ ಅಂದು ತೀರ್ಥಯಾತ್ರೆಗೆ ಬಂದು ಕೂಡಿದನೆಲ್ಲ ಕಂದ ಮಗನೇ, ಅಮ್ಮ. ನಿನ್ನ ಮನಸ್ಸಿನಲ್ಲಿ ಮೂಡುವಿರುವಂತಹ ಪ್ರಶ್ನೆ ಸರಿ, ಸಹಜವಾದುದೇ. ಅದಕ್ಕೆ ಉತ್ತರಿಸಬೇಕಾದವಳು ನಾನೇ ಎನ್ನುವುದು ಹೌದು. ಆದುದರಿಂದ ನೀನು ಕೇಳಿದ್ದು ಸಮಂಜಸವೇ. ಎಂದೋ ಹಿಂದಿನ ವರ್ಷ ಯಾತ್ರೆಗಾಗಿ ಹೊರಟಂತಹ ಮಧ್ಯಮ ಪಾಂಡವರು ಇತ್ತ ಕಡೆಗೆ ಎಲ್ಲ ತೀರ್ಥಗಳನ್ನು ಸಂದರ್ಶಿಸಿ ಬರುವಂತಹ ವೇಳೆಯಲ್ಲಿ ಮಣಿಪುರದಿಂದಾಗಿ ಹಾದು ಹೋದದ್ದು. ಹೀಗೆ ಹೋಗುತ್ತಿರುವಂತಹ ಸಮಯದಲ್ಲಿ ನಾನು ಋತುಸ್ನಾತೆಯಾಗಿ 6 ದಿನ ಕಳೆದು ನನ್ನ ಹೂವನದಲ್ಲಿ ನಮ್ಮ ಹೂದೋಟದಲ್ಲಿ ತಿರುಗುತ್ತಾ ಇದ್ದವು. ಹಾಗೆ ಹೋಗುವ ಸಮಯ ನಮಗೂ ಅವರಿಗೂ ಪರಿಚಯ ಆಯಿತು. ಪರಿಚಯದಲ್ಲಿ ನಾವು ಗಾಂಧರ್ವ ರೀತಿಯಿಂದ ಓರೋರವರನ್ನು ಅರಿತು ಗಾಂಧರ್ವ ರೀತಿಯಿಂದಾಗಿ ನಾವು ವಿವಾಹವನ್ನು ಮಾಡಿದ್ದು ಹೌದು. ಆ ನಮ್ಮ ಪ್ರೇಮದ ಫಲವಾಗಿಯೇ ನೀನು ಜನಿಸಿದವ. ಹಾಗೆ ಹೋದವರನ್ನು ಮತ್ತೆ ನಾನು ಕಂಡವಲಲ್ಲ, ಬರುತ್ತೇನೆ ಅಂತ ಹೇಳಿದ್ದಾರೆ ಹೊರತು ಬರಲಿಲ್ಲ. ಹಾಗಾಗಿ ನಿನ್ನನ್ನು ಅಷ್ಟೊಂದು ಪ್ರೀತಿಯಿಂದ ನಾನು ಸಾಕಿದ್ದೇನೆ. ಈಗ ಏನು ಕಂದ, ಹಿಂದೊಮ್ಮೆ ಸಮುದ್ರ ಮಥನವನ್ನು ಮಾಡಿದರಂತೆ. ಮೊದಲಾಗಿ ವಿಷ ಬಂತು, ಕೊನೆಯದಾಗಿ ಅಮೃತ ಸಿಕ್ಕಿತು ಎನ್ನುವ ಹಾಗೆ ಇಷ್ಟು ವರ್ಷ ಕಾದು ನೀನು ಕೇಳುತ್ತಾ ಇದ್ದ ಪ್ರಶ್ನೆಗೆ ಈಗ ಇದೋ ನಿನ್ನ ಜನಕ ಇಲ್ಲಿದ್ದಾರೆ ಅಂತ ತೋರಿಸುವುದಕ್ಕೆ ಅವಕಾಶ ಉಂಟು. ನಿನಗೆ ತೋರಿಸ್ತಾ ಇದ್ದೇನೆ ಅಲ್ಲುವಂತಹ ಹೆಮ್ಮೆ ನನಗೂ ಇದೆ, ನಿನಗೂ ಹೇಳಿಕೊಳ್ಳುವುದಕ್ಕಾಗುತ್ತದೆ. ಆದರೆ ಒಂದು ಪರಿಸ್ಥಿತಿ ಸ್ವಲ್ಪ ಮೀರಿ ಹೋಗಿದೆ, ಅದನ್ನು ನಿಯಂತ್ರಿಸಬೇಕು. ಆ ಸಹಪತಿಗೆ ಅದನ್ನು ತರಬೇಕು, ಆದ ಕರ್ತವ್ಯ ಒಂದುಂಟು. ನೀನು ಮಾಡಬೇಕಾದುದು ಇನ್ನೂ ಇದೆ ಕಂದ. ಹೋಗಬೇಕು, ತಪ್ಪಾಯಿತು ಅಂತ ಅವರ ಪಾದತಲದಲ್ಲಿ ಕೇಳಬೇಕು, ಕಪ್ಪಗಾಣಿಕೆಯನ್ನು ಕೊಡಬೇಕು. ಕೇವಲ ಕಪ್ಪಗಾಣಿಕೆಯನ್ನು ಕೊಡುವುದಲ್ಲ, ಈ ಮಣಿಪುರದ ಸಿಂಹ ಪೀಠವನ್ನೇ ಅವರಿಗೆ ನೀನು ಕೊಡಬೇಕು. ಅದಕ್ಕೆ ಅದು ಪ್ರಾಯಶ್ಚಿತ ಅಂತಲ್ಲ, ನಿನ್ನ ಜನಕನಿಗೆ ನೀನು ಕೊಡಬೇಕಾದಂತಹ ಕರ್ತವ್ಯ, ಅದು ನೀನು ಮಾಡಬೇಕಾದಂತಹ ಕರ್ತವ್ಯ ಕಂದ. ಜನನಿ, ಇದುವರೆಗೆ ನಿನ್ನ ಮಾತನ್ನು ಮೀರಿ ನಡೆದವನಲ್ಲ ನಾನು. ಹೌದು. ನನ್ನ ಬದುಕಿನಲ್ಲಿ ಸತ್ಯ ಅಂದ್ರೆ ಏನು, ನಾನು ನಡೆಯಬೇಕಾದಂತಹ ದಾರಿ ಯಾವುದು, ಅದನ್ನು ನನಗೆ ಸಾರಿ ಹೇಳಿದವಳು ನೀನು. ನನ್ನ ಬದುಕಿನಲ್ಲಿ ಸತ್ಯ ಅಂದ್ರೆ ನನ್ನ ತಾಯಿ ಅಂತ ನಾನು ತಿಳ್ಕೊಂಡವನು. ತಾಯಿಯನ್ನು ಮೀರಿದಂತಹ ಸತ್ಯ ಮತ್ತೊಂದಿಲ್ಲ ಅಂತ ನಾನು ತಿಳ್ಕೊಂಡವನು. ಹಾಗಾಗಿ ಅಮ್ಮ ಚಿಂತಿಸಬೇಡ, ಕುದುರೆಯನ್ನು ಬಂಧಿಸಿಯಾಗಿದೆ. ಈ ಕುರಿತಾಗಿ ಮುಂದಿನ ನಿರೂಪ ಹೇಗೆ, ಮುಂದೆ ಸಾಗಬೇಕಾದದ್ದು ಹೇಗೆ ಎಂಬುದನ್ನು ಮಂತ್ರಿಗಳಲ್ಲಿ ಕೇಳಿ ಆ ಮೂಲಕವಾಗಿ ಮುಂದೆ ನಾನು ತೊಡಗುತ್ತೇನೆ. ಮಂತ್ರಿವರೇಣ್ಯ, ಒಂದು ಕಾರ್ಯ ಆಗಿ ಹೋಯ್ತಲ್ಲ. ಏನಂತದ್ದು ಕಾರ್ಯ? ನಾವು ಬಂದಂತಹ ತುರಗ ಪಾಂಡವರದ್ದು ಅಂತ ಭಾವಿಸಿ ಪಾಂಡವರ ಮುಂದೆ ಸೆಣಸಾಡುವಂತ ಸುಯೋಗ ನಮ್ಮ ಬಾಳಿಗೆ ಒಂದು ಒದಗಿ ಬಂದಿದ್ದು. ಅರ್ಜುನನ ಜೊತೆಗಿನ ಹೋರಾಟ ನಮ್ಮ ಕ್ಷಾತ್ರ ವರ್ಚಸ್ಸನ್ನು ತೋರಿಸುವುದಕ್ಕೆ ಬೇಕಾಗಿ ಅಂತ ನಾವು ಭಾವಿಸಿದವರು. ಹೌದು. ಆದ್ರೆ ಈಗ ನಮ್ಮ ಅಮ್ಮ ಹೇಳ್ತಾಳೆ, ಏನಂತೆ? ಅರ್ಜುನನೇ ನನ್ನ ಜನ್ಮಕ್ಕೆ ಕಾರಣೀಕರ್ತನಾದವನು, ನನ್ನ ಅಪ್ಪನಂತೆ ಅರ್ಜುನ. ಈಗ ಹೌದು. ಹಾಗಾದ್ರೆ ತಂದೆಯ ಜೊತೆ ಹೋರಾಟವನ್ನು ಮಾಡುವುದು ಯಾವ ನ್ಯಾಯ? ಮಾಡಲೇಬಾರದು. ಹಾಗಾಗಿ ಈಗ ತುರಗವನ್ನು ಬಂಧಿಸಿಯಾಗಿದೆ. ಬಂಧಿಸಿದಂತಹ ತುರಗವನ್ನು ಪುನರಪಿ ಬಿಟ್ಟು ಕಪ್ಪಗಾಣಿಕೆಯನ್ನು ಕೊಡುವುದು ಯಾವ ಏತರ ಧರ್ಮ ಆಗುತ್ತದೆ? ಅದು ಕ್ಷಾತ್ರಕ್ಕೆ ವಿರುದ್ಧ ಅಲ್ವೋ? ಬಂಧಿಸಿದ ತುರಗವನ್ನು ಬಿಟ್ಟು ಕೊಡುವುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧ ಅಂತ ಅಲ್ವಾ? ಈಗ ಒಟ್ಟು ಸಮಸ್ಯೆಗೆ ಸಿಲುಕಿದ್ದೇನೆ, ಗೊಂದಲ ಆಗಿದೆ. ಈ ಗೊಂದಲವನ್ನು ಬಗೆಹರಿಸುವುದು ಹೇಗೆ ಅಂತ ನನಗೆ ಗೊತ್ತಾಗುತ್ತೆ. ಈಗ ನಿನಗೆ ಗೊಂದಲ ಆ ಕುರಿತು ಕಟ್ಟಿದಂತ ಕುದುರೆಯನ್ನೇನು ಮಾಡುವುದು ಎನ್ನುವುದು, ಅಥವಾ ಅರ್ಜುನ ನನಗೆ ಅಪ್ಪ ಹೇಗೆ ಅಂತಲೋ? ಅಲ್ಲ, ಅರ್ಜುನನಿಗೆ ಅಪ್ಪ ಹೇಗೆ ಅಂತ ನನಗೆ ಅಮ್ಮ ಹೇಳಿದ್ದ, ಆ ಸಮಸ್ಯೆ ಬಗೆಹರಿದಿದೆ. ಅದಲ್ಲ, ಈಗ ಕುದುರೆಯನ್ನು ಏನು ಮಾಡುವುದು? ಕುದುರೆಯನ್ನು ಪುನರಪಿ ಹಿಂದೆ ಕೊಟ್ಟೆವು ಅಂತ ಆದ್ರೆ ಮತ್ತೆ ನಾವು ಬಂಧಿಸಿದ್ಯಾಕೆ ಅಂತ ಪ್ರಶ್ನೆ ಬರ್ತದೆ. ಹಾಗಾಗಿ ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ. ಸ್ವಲ್ಪ ಹಿರಿಯರು ತಾವು, ಅನುಭವ ಒಂದು ಹೇಗೆ ಅಂತ ಇದಕ್ಕೆ ಏನಾದರೂ ಶಾಸ್ತ್ರದಲ್ಲಿ ಏನಾದರೂ ವಿವರಣೆ ಉಂಟು ಅಂತ ಹಾಗಾದ್ರೆ ಯೋಚಿಸಿ ತೀರ್ಮಾನ ಮಾಡ್ತೇನೆ. ಸರಿ. ರಾಜರಾಜಾಧೀಶ ಅರಿದರೆ ಮಗದು ದೋಷ, ವಾದಿಗಟ್ಟಿದರೇನು ಪರ
ನಿನ್ನ ಗೊಂದಲ ಏನು ಅಂತ ನನಗೆ ಅರ್ಥ ಆಯ್ತು ಈಗ. ಒಂದನೇದಾಗಿ ನೀವು ಇಷ್ಟು ವೃದ್ಧರಾಗಿದ್ದುಕೊಂಡು ನನ್ನ ಅಪ್ಪ ಮಗನ ಸಂಬಂಧವನ್ನು ಈ ಮೊದಲು ಯಾಕೆ ನನಗೆ ತಿಳಿಸಲಿಲ್ಲ ಎನ್ನುವುದು ಒಂದು ಮನಸ್ಸಿನಲ್ಲಿ ಸಂಶಯ. ಆ ನಂತರದಲ್ಲಿ ಈಗ ನಿನ್ನೆಯಿಂದ ನಡೆದಂಥ ಘಟನೆಗಳೆಲ್ಲ ಕುದುರೆಯನ್ನು ಗಟ್ಟಿಯಾಗಿದೆ, ಇನ್ನೇನು ಮಾಡೋದು ಹಾಗೆ ಅಲ್ವಾ? ಹೌದು. ಒಂದು ವಿಷಯ ನೀನು ಆಗಾಗ ನಿನ್ನ ಅಮ್ಮನಲ್ಲಿ ಕೇಳುತ್ತಾ ಇದ್ದೆ, ಅಮ್ಮ ನನ್ನ ಅಪ್ಪ ಯಾರು ಅಂತ ನೀನು ಕೇಳುತ್ತಾ ಇದ್ದೆ. ಆವಾಗ ಅವಳಿಂದ ಬಂದಂಥ ಉತ್ತರ ಏನು? ಕಾಲ ಕೂಡಿ ಬರಲಿ, ಕಾಲ ಕೂಡಿ ಬಂದಾಗ ನಿನಗೆ ಹೇಳ್ತೇನೆ. ಇಂಥದ್ದು ಅನೇಕ ಸಲ ನಿನ್ನಲ್ಲಿ ಹೇಳಿದಿರ್ಬೋದು. ಆದ್ದರಿಂದ ನಾವು ಕೂಡ ಕಾಲ ಕೂಡಿ ಬರಲಿ ಎನ್ನುವ ಕಾರಣಕ್ಕಾಗಿಯೇ ಸುಮ್ಮನಿದ್ದವರು. ಇನ್ನೊಂದು ವಿಷಯ, ಅಪ್ಪನನ್ನು ತೋರಿಸಬೇಕಂತ ಹೊಣೆಗ ತಾಯಿಯದ್ದೇ ಅಮ್ಮನದ್ದೇ ಹೊರತು ಬೇರೆಯವರದ್ದಲ್ಲೂ ಅಲ್ಲ. ಅಲ್ವೇ ಅಲ್ಲ. ಅವ ನಿನ್ನ ಅಪ್ಪ, ನಿನ್ನ ಜನ್ಮಕ್ಕೆ ಕಾರಣ ಆದವ ಎಂಬುದನ್ನು. ಆದ್ದರಿಂದ ಸ್ವಲ್ಪ ಸಮಯ ಕಳೆದರೂ ಕೂಡ, ಸ್ವಲ್ಪ ತಡವಾದರೂ ಕೂಡ ವಿಷಯ ಗೊತ್ತಾಯ್ತಲ್ಲ, ವಾಸ್ತವ ಏನು ಅಂತ ಈಗ ಗೊತ್ತಾಯ್ತು ನಮಗೆ. ಇದುವರೆಗೆ ನಮಗೆ ಕತ್ತಲೆ ಇತ್ತು, ಈಗ ಬೆಳಕು ಹರಿದು. ಇಷ್ಟವರೆಗೆ ನೀನು ಮಾತನಾಡಿದ್ದು ಯಾರಿಗೂ ಕೇಳಿಸಲೇ ಇಲ್ಲ. ಯಾಕೆ? ಗೊಂದಲ, ನಿನ್ನ ಮನಸ್ಸಿನಲ್ಲಿ ಗೊಂದಲ ಇತ್ತು. ಆ ಗೊಂದಲದ ಪರಿಣಾಮವಾಗಿ ನಿನ್ನ ಆಡಿದಂಥ ಮಾತು ಕೇಳಲೇ ಇಲ್ಲ ಯಾರಿಗೆ. ಈಗ ಗೊಂದಲ ನಿವಾರಣೆ. ಇನ್ನು ಮುಂದಾದ್ರೂ ನಮಗೊಂದು ಬೆಳಕಿನ ಹಬ್ಬವಾಗುತ್ತದೆ ಅಂತ ನೋಡೋಣ. ಬೆಳಕಿನ ಹಬ್ಬ ಸದ್ಯಕ್ಕೆ ಬರಲಿಕ್ಕಿದೆ. ಯಾಕಂದ್ರೆ ಹೇಗೂ ನಿನ್ನ ಅಪ್ಪ ಬಂದಿದ್ದಾನೆ, ನಮ್ಮ ಊರಿಗೆ ಬಂದಿದ್ದಾನೆ. ಹಾಗಿದ್ರೆ ಬಂದಂತ ನಿನ್ನ ಅಪ್ಪನನ್ನು ಸ್ವಾಗತಿಸಬೇಕಾದ್ರೆ ನಮಗೆ ಅನಿವಾರ್ಯ ಅಲ್ವಾ? ಈವರೆಗೆ ಏನಾಗಿತ್ತು ಅದು ನಮಗೆ ಗೊತ್ತಿರಲಿಲ್ಲ. ಗೊತ್ತಾಗದೇ ಇರುವುದು ನಾವು ಆ ವಿಷಯದಲ್ಲಿ ಮರೆತಿದ್ರೆ ಅದು ಅಪರಾಧ ಅಲ್ಲ, ಅದು ಪ್ರಮಾದ. ಈವರೆಗೆ ನಡೆದದ್ದು ಪ್ರಮಾದವೇ ಹೊರತು ಅಪರಾಧ ಅಲ್ಲ. ಆದ್ದರಿಂದ ಬಂದಂಥ ಅರ್ಜುನನ್ನು ಎದುರುಗೊಳ್ಳುವುದಕ್ಕೆ ನಾವು ವ್ಯವಸ್ಥೆ ಮಾಡಬೇಕಲ್ವಾ? ಆದ್ದರಿಂದ ಅವನನ್ನು ಎದುರುಗೊಳ್ಳುವುದಕ್ಕೆ ಅವನ ಲೇಖನದಲ್ಲಿ ಮೊದಲಾಗಿ ತಿಳಿಸಿದನಲ್ಲ, ಪಾರ್ಥನನ್ನು ಕಂಡು ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಕ್ಕದ್ದು ಲೇಖನದಲ್ಲಿ ಹಾಗುಂಟು. ಆದ್ದರಿಂದ ನಾವು ಅವನನ್ನು ಗೌರವಪೂರ್ವಕ ಸ್ವಾಗತಿಸುವುದಕ್ಕೆ ಕಪ್ಪ ಕಾಣಿಕೆಗಳನ್ನು ಸಮೇತರಾಗಿ ಹೋಗಿ ಅವನನ್ನು ಎದುರುಗೊಂಡ್ರೆ ಹೇಗೆ? ಅಂದ್ರೆ ಇದುವರೆಗೆ ನಮಗೆ ಏನು ಅಂತ ಗೊತ್ತಿಲ್ಲ. ಇದು ಅಪರಾಧ ಅಲ್ಲ, ಪ್ರಮಾದ. ಹೌದು. ಹಾಗಾಗಿ ಗೊತ್ತಿಲ್ಲದೆ ಇದ್ದುದರಿಂದ ನಾವು ಬಂಧಿಸಿದ್ವಿ. ಅವರಲ್ಲಿ ನಿವೇದಿಸಿಕೊಳ್ಳುವುದು ನನಗೆ ಇಷ್ಟೊಂದು ಗೊತ್ತಿರಲಿಲ್ಲ ಆಯ್ತು ಅಂತ. ಗೊತ್ತಾದ ಮೇಲೆ ಒಪ್ಪಿಸುವುದರಲ್ಲಿ ತಪ್ಪೇನೂ ಇಲ್ಲ. ನೀನೇ ನನ್ನ ಅಪ್ಪ ಎಂಬುದು ನನಗೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ಸಮೇತ ಕಟ್ಟಿದಂತ
ಮಾತ್ರವಲ್ಲ ಮತ್ತೆ ಶಾಪಕ್ಕೆ ಒಳಗಾದಂತಹ ಸರೋವರದಲ್ಲಿ ಮುಡಿಯಾಗ ಹುಲಿಯಾಗಿ ಇದೂ ಮತ್ತೊಂದು ಅವಸ್ಥೆ. ಆಮೇಲೆ ಪರಮ ವೈಷ್ಣವಿಸಿಕೊಂಡಂತಹ ಆ ಚಪ್ಪಕವಾಗಿ ಪ್ರವೇಶಿಸಿದಾಗ ಅಲ್ಲಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಕಾಲುವೆಂತಹ ಅಂಥದ್ದಲ್ಲಿ ಕಲಹವೇ ಪ್ರಾರಂಭವಾದರೂ ಕೂಡ ಅದನ್ನು ಒಳಗೂಡಿಸಿಕೊಂಡು ಮತ್ತೆ ಮುಂದುವರಿದ್ದೇವೆ. ನಿನ್ನೆಯ ದಿನ ನಮ್ಮ ಹಿರಿಯರಾದಂತಹ ಹೊಸಗೆಲ್ಲಾಣಿಗಳೆಲ್ಲ ನಾವು ವಿವರದ ಬಗ್ಗೆ ಈ ಮಣಿಪುರದ ವಿವರದ ಬಗ್ಗೆ ಕೇಳಿದಾಗ ಅವರೆಲ್ಲರೂ ಸವಿವರವನ್ನೇ ಕೊಟ್ಟಿದ್ದರು. ಆದರೆ ಅಂದಿನ ವಿವರಣೆಗೂ ಇನ್ನು ನಾವು ಕಾಣುತ್ತಿರುವಂತಹ ವರ್ತನೆಗೂ ಬಹಳದಾದಂತಹ ವ್ಯತ್ಯಾಸವನ್ನು ಕಾಣುತ್ತಾರೆ. ನಿನ್ನೆ ಕುದುರೆಯನ್ನು ಕಟ್ಟಿದ್ದಂತಹ ಹುಡುಗನ ಹಾವು ಸಹ ಇಂದಿನ ಇತರ ವರ್ತನೆಯನ್ನು ಕಾಣುವಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಉಂಟಾಗುತ್ತದೆ. ರಾಯರಿಂದ ಹೇಳಿದ ಮೇಲೆ ಆಡಳಿತದ ಉತ್ತರಿಸಲು ಸಾಮಂತರು ಧೀಮಂತರು ಆಶ್ರಿತರು ಮೊದಲಾದ ಅನೇಕ ವರ್ಗಗಳೆಲ್ಲ ಉಂಟು. ಇದರಲ್ಲಿ ಯಾವ ರಾಯ ಇಲ್ಲ. ಅದು ಕೂಡ ನಮ್ಮಂತಹ ಈ ಗೋಲವರ್ಗ ಅಥವಾ ನಮ್ಮ ಮೇಲ್ಪಂಕ್ತಿಯ ಈ ಅಶ್ವಮೇಧದ ಸುವರ್ಣಯಾಗದಿಂದ ಪ್ರಸಿದ್ಧಿಗೊಂಡಂತಹ ಈ ಅಶ್ವವನ್ನು ಹಿಡಿಯುವಂತಹ ಸಾಧ್ಯವುಳ್ಳವ ಯಾವಾಗ ಎಲ್ಲ ನನಗೆ ಅರ್ಥವಾಗದೆ ಹೋಯಿತು. ದೂರದಿಂದ ನೋಡಿದರೆ ಮಂತ್ರಿಮಾರ್ಗಳೆಲ್ಲ ಉಂಟು. ಹಾಗೆ ಅನೇಕ ಸ್ತ್ರೀಯರಿಂದ ಒಳಗೊಡಿಕೊಂಡು ಬರುತ್ತಿರುವಂತಹ ಇದರಲ್ಲಿ ಹೊನ್ನ ಬೇರು ಅಷ್ಟು ಮಾತ್ರವಲ್ಲ, ಅನೇಕ ಬಡ್ಡಿಗಳಿಂದ ಕೂಡಿದಂತಹ ಇದರಲ್ಲಿ ಹೊನ್ನ ಕಳಶ ಬಂಡಿ ಅಥವಾ ಹೊನ್ನ ಇದನ್ನೇ ಬಡ್ಡಾರವನ್ನೇ ನನ್ನ ಭಾಗಮೂಲೆಗಳಿಗೆ ಸುರಿತಾ ಇದ್ದಾನೆ. ನಾವು ಅಸಲಾಗಿದ್ದಾಗಿದ್ದು ಈಗ ಗಂಡಿಸು ಅಲ್ಲೇ ಅಲ್ಲ ಸಂಡಲೆಂದೇ ನಿರ್ಣಯಿಸುವಂತಿದ್ದೇನೆ. ಈ ಗೊಂದಲಕ್ಕೊಂದು ಪರಿಹಾರ ಈಗ ಅಪ್ಪನಿಗೆ ಗೊತ್ತಾಗುವುದರಿಂದ ತಪ್ಪಿಗೆಗಾಗಿ ಸಕಲ ಅಪ್ಪ ಕಾಣಿಕೆಯನ್ನು ನಿಮ್ಮ ಪಾದಗಳಲ್ಲಿ ಮಣಿದಿದ್ದೇನೆ. ನನ್ನ ಮಗ ಎನ್ನುವಾಗಿ ಸ್ವೀಕರಿಸಿ ಈ ಕಾಣಿಕೆಯನ್ನೆಲ್ಲವನ್ನು ಬಿಟ್ಟುಕೊಂಡು ಈ ಮಣಿಪುರದ ಸಮಸ್ತವಾದಂತಹ ಪುರವನ್ನೇ ನಿಮ್ಮ ಪಾದದಲ್ಲಿ ಸಮರ್ಪಿಸಿದ್ದೇನೆ.
ಹಂಸಕೇತನಾದಿಗಳೇ ಹಂಸಕೇತನಾದಿಗಳೇ ಈ ಹುಡುಗನ ಮಾತನ್ನು ಆಧರಿಸಿ ನೀವೇನೋ ಹೇಳುತ್ತಾ ಇದ್ದೀರಿ. ರೂಪ ಸಾದೃಶ್ಯ ಉಂಟು, ತಪ್ಪನ್ನು ಒಪ್ಪಿಕೊಂಡಿದ್ದಾನೆ, ಇವನು ನಿನ್ನ ಮಗನಾಗಿ ಸ್ವೀಕರಿಸುವಂತ ನೀವು ಎಲ್ಲಿ ಹೋಗಿ ಹೇಳಿ ಹೇಳುತ್ತಾ ಇದ್ದೀರೆಂದೇ ನನಗೆ ಅರ್ಥವಾಗುತ್ತಿಲ್ಲ. ಇವ ನನ್ನ ಮಗನೇ. ಒಂದು ವೇಳೆ ಇವ ನನ್ನ ಮಗನಾಯ ಹೌದು ಎಂದಾಗಿದ್ದರೆ ಈ ರೀತಿಯಾಗಿ ಷಂಡರಂತೆ ಬಂದು ಪಾದಕಾಣಿಕೆಯನ್ನು ಒಪ್ಪಿಸುವಂತಹ ಪರಿಯುಂಟೆ. ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟುವಂತಹ ಪ್ರಮೇಯ ಉಂಟೆ. ಛೇಚ, ಈತ ಖಂಡಿತವಾಗಿಯೂ ನನ್ನ ಮಗನು ಅಲ್ವೇ ಅಲ್ಲ. ಯಾವ ಕುಲದಲ್ಲಿ ಹುಟ್ಟಿದನೋ ಏನು ನನಗೇನೂ ಅರ್ಥವಾಗುತ್ತಾ ಇಲ್ಲ. ಆದರೆ ಒಂದುಂಟು, ಈತನ ತಾಯಿ ಇದ್ದ, ನನಗೊಬ್ಬ ಕಂದ ಇಲ್ಲ ಅಂತ ಒಬ್ಬ ಇದ್ದ. ಆತ ವೀರಾಭಿಮನ್ಯು. ಕುರುಕ್ಷೇತ್ರದಲ್ಲಿ ಒದಗಿ ಬಂದಂತಹ ಮಹಾಭವನದಲ್ಲಿ ಆತನು ದ್ರೋಣಾದಿಗಳೆರಡನೇ ಹೋರಾಟವನ್ನು ಮಾಡಿ ಹಸುವನ್ನು ನೀಗಿದ ವೀರಸ್ವರ್ಗವನ್ನು ಸೇರಿದವನು. ಈತನ ತಾಯಿ ಯಾರೋ ಒಂದು ಗಂಧರ್ವನನ್ನು ಕೂಡಿ ಪಡೆದಿರಬಹುದಂತಹ ಸುತನಿರಬಹುದು, ಅಥವಾ ವೈಶ್ಯರನ್ನು ಕೂಡಿ ಪಡೆದಂತಹ ಸುತನಿರಬಹುದು. ಇವನನ್ನ ಮಗನು ಅಲ್ವೇ ಅಲ್ಲ. ಆದುದರಿಂದ ಈತನ ಕಾಣಿಕೆಯನ್ನು ತಿರಸ್ಕರಿಸಿ ನನ್ನ ತಾಯಿ ನನಗೆ ಹೇಳಿದಂತ ಸತ್ಯ, ನಾನು ನಂಬಿದಂತ ಸತ್ಯ, ನನ್ನ ತಾಯಿಯೇ ನನ್ನ ಬದುಕಿನಲ್ಲಿ ನನಗೆ ಸತ್ಯ. ಆ ಸತ್ಯ ಅದು ಇದ್ದುದರಿಂದ ನಿನ್ನನ್ನು ನಾನು ತಂದೆ ಅಂತ ಕರೆದದ್ದು. ನನ್ನ ತಾಯಿಯನ್ನು ಎಂತ ಹೇಳಿದ್ದೆ ನೀನು? ವ್ಯಭಿಚಾರಿಣಿ, ವೈಶ್ಯ ಅಂತ ಹೇಳಿದ್ಯಲ್ಲ. ಇದು ಯಾವ ಕಾರಣ, ಯಾವ ನಾಲಿಗೆಯಿಂದ ಅವರನ್ನು ವ್ಯಭಿಚಾರಿಣಿ, ವೈಶ್ಯ ಸುಪುತ್ರ ಅಂತ ನೀನು ಹೇಳಿದ್ಯೋ, ನನ್ನನ್ನು ಮಗ ಅಲ್ಲ ಅಂತ ನಾ ಕೊಟ್ಟಂತ ಕಪ್ಪ ಕಾಣಿಕೆಯನ್ನು ನೀನು ಪಾದದಿಂದ ತುಳಿದು ತಿರಸ್ಕರಿಸಿದ್ಯೋ, ತುಂಬಿದಂತಹ ಸಭೆಯಲ್ಲಿ ಮಾಡುತ್ತಾ ಇದ್ದೇನೆ ಪ್ರತಿಜ್ಞೆ. ಏನು? ಮೂರು ಲೋಕದ ಗಂಡುಗಳಿಗಳ ಗಂಡನೆನ್ನುವಂತ ನೆಗಲ್ತೆಯನ್ನು ಹೊಂದಿದೆಯಲ್ಲ, ನಿನ್ನ ನಾಲಿಗೆಯಲ್ಲಿ ನನ್ನ ತಾಯಿಯನ್ನು ಪರಮ ಪತಿವ್ರತೆ ಅಂತ ಹೇಳಿಸುತ್ತೇನೆ. ನನ್ನನ್ನು ಮಗ ಅಂತ ಮಾಡದೇ ಇದ್ರೆ ನಾನು ಚಿತ್ರಾಂಗದೆಯ ಮಗನೇ ಅಲ್ಲ. ನೋಡಿಕೋ ಮಾತಿನಲ್ಲೇನೋ ನೀನು ಹೇಳಿದೆ, ಕೃತಿಯಲ್ಲಿ ಪೂರೈಸುವ ಸಾಮರ್ಥ್ಯ ಉಂಟು. ಅದನ್ನು ಮಾಡುತ್ತೇನೆ. ಯಾರಲ್ಲಿ ಚಾರಕರು ತಂದಂತ ಕಪ್ಪ ಕಾಣಿಕೆಯನ್ನೆಲ್ಲ ಹಿಡಿದುಕೊಂಡು ಹೋಗಿ ಯುದ್ಧಕ್ಕೆ ಸಕಲವಾದಂತ ಸಿದ್ಧತೆ. ಸುರಪನಾತ್ಮಜ ಪಾಂಡು ನಿಮಗೆ ತಂದೆ, ಕುಂತಿದೇವಿ ನಿನ್ನ ತಾಯಿ. ಆದರೂ ನಿಮ್ಮನ್ನು ಪಡೆದದ್ದು ನೀನು
ನಿನ್ನ ಜನ್ಮಕ್ಕೆ ಕಾರಣೀಕರ್ತನಾದದ್ದು ಸುರಪ್ಪ. ಆ, ಈ ಪ್ರಪಂಚದಲ್ಲಿ 4 ಮಂದಿಗಳನ್ನು ತಂದೆ ಎನ್ನುವಾಗೆ ಕರೆಯಬಹುದಂತೆ. ಯಾರನ್ನು? ಒಬ್ಬ ತನ್ನ ಜನ್ಮಕ್ಕೆ ಕಾರಣೀಕರ್ತವನು ಅವನು ತಂದೆ. ಹಾ. ಹಾಗಂತ ಹಾ. ಉಳಿದ 4 ಮಂದಿಗಳನ್ನು ಕರೆಯಬಹುದು. ಹಾ. ವಿದ್ಯೆ ಯಾರು ಕಲಿಸಿದ್ದಾರೋ ಹಾ. ಅವರು ತಂದೆಗೆ ಸಮಾನ. ತಂದೆಯಾಗುವುದಕ್ಕಿಲ್ಲ, ಹಾ. ತಂದೆಗೆ ಸಮಾನ. ಹೌದಪ್ಪ. ಯಾರು ಆಪತ್ಕಾಲದಲ್ಲಿ ರಕ್ಷಣೆಯನ್ನು ನೀಡಿದರು ಹಾ. ಅವರು ತಂದೆಗೆ ಸಮಾನ. ಓಹೋ. ಯಾರು ಇಲ್ಲದೆ ಇದ್ದಂತಹ ನಿರ್ಗತಿಕರು ಯಾರಿದ್ದಾರೋ ಹಾ. ಅಂತವರು ಯಾರನ್ನು ರಕ್ಷಿಸುತ್ತಾರೋ ಅವರನ್ನು ತಂದೆಯ ರೀತಿಯಲ್ಲಿ ಕಾಣಬಹುದು ಅಂತ ಉಂಟು. ಓಹೋ. ನನಗೆ ಸತ್ಯವಾದದಂತಹದ್ದು ಯಾವುದುಂಟು ಹಾ. ಅದನ್ನು ನನ್ನ ತಾಯಿ ಹೇಳಿದ್ದರಿಂದ ನಿನ್ನನ್ನು ನಾನು ತಂದೆ ಅಂತ ಕರೆದದ್ದು. ಹಾ. ಅದನ್ನು ತಿರಸ್ಕರಿಸಿದ್ಯಲ್ಲ. ಹಾ. ನೀವು ತಂದೆ ಅಂತ ಸುರಪ್ಪನನ್ನು ಕರೆಯುತ್ತೀರಿ. ನೀವು ಹೌದು. ಸುರಪನಾತ್ಮಜ ನೀನು. ಅದು ನಿಮಗಾಗುತ್ತದೆ. ಹೌದು. ಈಗ ನಾನು ಕೊಟ್ಟಂತಹ ಕಪ್ಪ ಕಾಣಿಕೆ ನನ್ನನ್ನು ತುಳಿದು ಹಾ. ಯುದ್ಧಕ್ಕೆ ಸಕಲವಾದಂತಹ ಸಿದ್ಧತೆಯನ್ನು ಮಾಡಿದೆ. ಹಾ. ನೋಡಿದೆಯ ಪರಿಣಾಮ ಸೋಲು ನಿನಗಾದಂತಹದ್ದು. ಹಾ. ವೃಷಕೇತು, ಹಾ. ಅನಿರುದ್ಧ, ಪ್ರದ್ಯುಮ್ನ, ಅನುಸಾಲ್ವ ಮೊದಲುಗೊಂಡಂತ ಅನೇಕ ಮಂದಿ ವೀರರು ನಿನ್ನ ಬೆಂಗಾವಲಾಗಿ ಬಂದವರು. ಒಬ್ಬೊಬ್ಬರನ್ನು ರಣಧಾರಣಿಯಲ್ಲಿ ಕಡಹಿದ್ದೇನೆ. ಹಾ. ನಾನೇನು ನನ್ನಲ್ಲಿದ್ದಂತಹ ಕ್ಷಾತ್ರವರ್ಚಸ್ಸು ಏನೆನ್ನುವುದನ್ನು ತುಂಬಿದಂತಹ ಈ ರಣಧಾರಣಿಯಲ್ಲಿ ನಾನು ತೋರಿಸಿದ್ದೇನೆ. ಹಾ. ಏಕಾಂಗಿಯಾಗಿ ನಿನ್ನ ಮಗನಾದಂತಹ ವೃಷಕೇತು ಇದ್ದಾನಲ್ಲ, ಹಾ. ಅವರನ್ನು ಕಳೆದುಕೊಂಡು ಕಣ್ಣೀರಿಳಿಸುತ್ತಾ ಇದ್ದೀನಿ ನೀನು. ಓಹೋ. ಅವನ ಸಾವಿಗೆ ಕಾರಣನಾದವನು. ಹಾ. ತುಂಬಿದಂತ ಹೋರಾಟದಲ್ಲಿ, ಹಾ. ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವನ್ನು ಕಳ್ಕೊಂಡಂತ ನತದೃಷ್ಟ ನೀನು. ಓಹೋ. ಅಂತ ಒಬ್ಬ ಮಗನನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ನಿನಗೆ. ಅಂತ ನತದೃಷ್ಟ ನೀನು. ಈಗ ಅವನು ಸತ್ತಾವಾಗ ಕಣ್ಣೀರಿಳಿಸುತ್ತಾ ಇದ್ದಿ. ಓಹೋ. ನಿನ್ನಲ್ಲಿ ಬಲು ಉಂಟು ಅಂತ ಆದ್ರೆ ನೀನು ನನ್ನ ಜೊತೆ ಹೋರಾಟ ಮಾಡು. ಹಾ. ಅದಲ್ಲ ಅಂತ ಆದ್ರೆ ಎಲ್ಲವನ್ನು ಕಳ್ಕೊಂಡು ಹಾ. ನಿರ್ಗತಿಕವಾದಂತಹ ಸ್ಥಿತಿಯಲ್ಲಿ ಇದೆಯಲ್ಲ, ಬೆನ್ನಿಗೆ ಕಾಲು ಕೊಟ್ಟು ಓಡುವಾಗೆ ಮಾಡುತ್ತೇನೆ ಇಲ್ಲಿಂದ ಹಸ್ತಿನಾವತಿವರೆಗೆ. ಒಂದೋ ನೀನಾಗಿ ಓಡಬೇಕು. ಅದಲ್ಲ ಅಂತ ಆದ್ರೆ ನಿನ್ನನ್ನು ಓಡಿಸುತ್ತೇನೆ. ಹಾಗಾದ್ರೆ ಉಂಟಲ್ಲ ನಮ್ಮಲ್ಲಿ ಪುರವೈರಿ ನಮಗೆ ಪ್ರಮಾದವನ ಮಾತನಗೆ. ಪುರವೈರಿ ನಮಗೆ ಪ್ರಮಾದವನ ಮಾತನಗೆ ಗುರಿಯ ನೀನಾಗ್ರಹದಲ್ಲಿ. ಗುರುಭೀಷ್ಮ ಕೌರವರ ಮರಿಯ ನೋಡಿ ಬಯಲು ನರಳು ನನಗರೆದರಲ್ಲ. ನಿನ್ನೆ ಮೊನ್ನೆ ಹುಟ್ಟಿದಂತ ಹುಡುಗ ಸಂತಾನದಲ್ಲಿ ಎಷ್ಟು ಬಗೆ ಅಂತ ನನ್ಗೆ ಹೇಳಲಿಕ್ಕೆ ಹೊರಟಿದ್ದಾನೆ. ಹಾ. 8 ಬಗೆಯ ಸಂತಾನವನ್ನು ಈ ಲೋಕ ಗುರುತಿಸಿದ್ದುಂಟು. ಉಂಟು. ಔರಸ, ಕ್ಷೇತ್ರಜ, ಕಾಣೀನ, ದತ್ತಕವೇ ಮೊದಲಾದಂತ ಉಂಟು. ಅದರಲ್ಲಿ ಋಷಿಕಲ್ಪರು ದೇವಕಲ್ಪರು ಎನಿಸಿಕೊಂಡಂತಹ ನಾವು ಕ್ಷೇತ್ರಜರು. ಇದನ್ನು ಲೋಕ ಒಪ್ಪಿಕೊಂಡಿದೆ, ಅನಿಮಿಷರು ಒಪ್ಪಿಕೊಂಡಿದ್ದಾರೆ. ಈಗ ನಿಮ್ಮ ಹುಟ್ಟಿಗೆ ಕಾರಣ ಆದದ್ದು ಅದೇ ಅಲ್ವಾ? ಹೌದು. ಹಾ. ಯಾಕೆ ಅದರಲ್ಲಿ ಏನು ದೋಷ ಇಲ್ಲ. ಕನ್ಯಾವಸ್ಥೆಯಲ್ಲಿ ಒಬ್ಬ ಆಕೆ ಮರಣವನ್ನು ಪಡೆದರೆ ಕಾನೀನ ಎನಿಸಿಕೊಳ್ಳುವಂತ ಹಕ್ಕುಂಟು ಅವನಿಗೆ, ಇಲ್ಲ ಅಂತೇನಿಲ್ಲ. ಮುಂದೆ ಅವನಿಗೆ ಗಂಡನಾಗುವವನಲ್ಲಿ ಪಾಲಿನಲ್ಲಿ ಇವನಿಗೆ ಕೂಡ ಹಕ್ಕುಂಟು ಅಂತ ಉಂಟು. ಇದು ಎಲ್ಲರೂ ದೇವ ನಿರ್ಣಯವಾದಂತಹ ವಿಚಾರಗಳೇ. ಹಾಗಲ್ಲ, ಈಗ ನೀನೇ ಹೇಳಿದ್ಯಲ್ಲ, ಈ ಪ್ರಾರ್ಥನಾ ವೀರಗಾಥೆಯನ್ನು ಸ್ವಲ್ಪ ನೀನು ಪಠಿಸಬೇಕಯ್ಯ. ಒಂದೊಂದು ವಿಷಯ, ಈತನ ಒಂದೊಂದು ಸೃಷ್ಟಿಯನ್ನು ನೀನು ಅವಲೋಕನ ಮಾಡಿದ್ರೆ ಈ ರೀತಿಯಾಗಿ ಯುದ್ಧಕ್ಕೆ ನಿಲ್ಲುವಂತ ಪ್ರಮೇಯವೇ ಇರಲಿಲ್ಲ. ಏನೇ ಇರ್ಲಿ ಬಂದಿದ್ದೆಲ್ಲ ಉಂಟಲ್ಲ. ಈಗ ನಿನ್ನ ವೀರಗಾಥೆ, ನಿನ್ನ ಯಶೋಗಾಥೆ ಏನೆನ್ನುವುದನ್ನು ನಾನು ಅರಿಯದೇ ಇದ್ದವನ ಹರನೊಡನೆ ಹೋರಾಡಿ ಪಾಶುಪತವನ್ನು ಪಡೆದವನು ಅಲ್ವೋ? ಹರನೊಡನೆ ಹೋರಾಡಲಿಲ್ಲ, ಹರನೊಡನೆ ಹೋರಾಡುತ್ತಿ ಎಂಬಂತ ಹಮ್ಮು ನನಗಿಲ್ಲ. ಹರನನ್ನು ಮೆಚ್ಚಿಸಿದ ಬೇಡ. ಈಗ ನಿನ್ನಲ್ಲಿ ಪಾರ್ವತಿಯ ಕೊಟ್ಟಂತ ಅಂಜಲಿಕಾಸ್ತ್ರ ಉಂಟು, ಪರಮೇಶ್ವರ ಕೊಟ್ಟಂತ ಪಾಶುಪತಾಸ್ತ್ರ ಉಂಟು. ಅಥವಾ ನೀನು ಕಾಲಕೇಯರ ನಿವಾಸ ಕವಚರ ಮೊದಲುಗೊಂಡವರನ್ನು ಸಂಹಾರ ಮಾಡುವುದಕ್ಕೆ ಬೇಕಾಗಿ ಏನೇನು ವಿಶಿಷ್ಟವಾದಂತಹ ಶಕ್ತಿಯನ್ನು ಸಂಚಯನ ಮಾಡಿದ್ಯೋ ಅದೆಲ್ಲ ಉಂಟಲ್ಲ. ಇದ್ರ ಪ್ರಯೋಗ ಮಾಡೋಣ. ಸಾಕು ದಡಿ ದಡಿ ಜಗಳ ಬೇಗ ಬಿಡಿ ಬಿಡಿ. ವಾಕು ಕೇಳಿರಿ ವಿವೇಕ ತಾಳಿರಿ. ವಾಕು ಕೇಳಿರಿ ವಿವೇಕ ತಾಳಿರಿ. ಆದರೆ ನಿಮ್ಮ ವಿವಾದ ವೀಗನು ಓದಿಸಿದರೆ ನಗೆಯೇ ಸಾಕು ತಡಿ ತಡಿ. ಅರ್ಜುನ ಸಾಕು, ತಡೆ ತಡೆ. ನೀನು ಅನ್ನದ ಬಬ್ರು ವಾಹನ ಸ್ವಲ್ಪ ತಡೆ.
ಇಲ್ಲ ನೀನು ಬಂದ ಮೇಲೆ ಮತ್ತೆ ಇಲ್ಲ, ಇನ್ನು ಮುಗಿಸುವುದೇ. ಅಲ್ಲ, ಮುಗಿಸ್ಲಿಕ್ಕೆ ಬೇಕಾಗಿಯೇ ನಾನು ಬಂದದ್ದು. ಅಗತ್ಯ ಇದ್ರೆ ಮಾತ್ರ ಬರ್ತೇನೆ ಅಂತ ಹೇಳಿದವಲ್ಲ ನೀನು. ನೀನು ದಂಡಯಾತ್ರೆಗೆ ಹೊರಟದ್ದು. ದಂಡಯಾತ್ರೆಯಲ್ಲಿ ಅಶ್ವಮೇಧಕ್ಕೆ ಹೊರಟದ್ದು. ಅಶ್ವಮೇಧ ದಿಗ್ವಿಜಯ, ಹಾ. ಅದು ಒಂದು ರೀತಿಯ ದಂಡಯಾತ್ರೆ. ಹಾ. ಯಾಕೆ? ಹಾ. ರಾಜನಾದವರಿಗೆ ಪಾಪಲೋಪಗಳು ಅಂಟಿರಬಾರದು ಹಾ. ಎನ್ನುವ ಒಂದು ಕಾರಣವಾದರೆ, ಹಾ. ಮತ್ತೊಂದು ಕಾರಣ ರಾಜನಾದವನು ಹೊರಟು ಎಲ್ಲವನ್ನು ಸಂಗ್ರಹಿಸಬೇಕು ಕಪ್ಪಗಾಣಿಕೆಗೆ. ರಾಜರೆಲ್ಲವರಿಗೆ ಪಾಪದೋಷ ಉಂಟಬಹುದಾ? ಅರಿಗೂ ಬರಬಾರದು. ಆದರೆ ರಾಜ ಪ್ರತ್ಯಕ್ಷ ದೇವತಾ ಎನ್ನುವಂತಹ ಕಾರಣಕ್ಕಾಗಿ ಹಾ. ಯಾವ ಕಾರಣಕ್ಕೂ ಅವನಿಗೆ ಪಾಪಲೋಪಗಳು ಇರಬಾರ್ದು. ಹಾ, ಹಾ, ಹಾ. ಇಲ್ಲಿ ನಿಮ್ಮಿಬ್ಬರ ಸಮಾಗಮನ ಆಗಿದೆ. ಹಾ. ಈ ಸಮಾಗಮ ಎನ್ನುವುದು ಒಳ್ಳೆಯದಕ್ಕಾಗಿ ಇದೆ. ಹಾ. ಯಾವುದೋ ಕಾರಣಕ್ಕಾಗಿ ನಿಮ್ಮಿಂದ ಆದಂತಹ ಸಮಾಗಮ ಹಾ. ನಿಮ್ಮ ವಿವೇಕವನ್ನು ದೂರ ಮಾಡಿಕೊಂಡು ಪರಸ್ಪರರು ಯುದ್ಧ ಮಾಡುವಂತೆ ಆಗಿದೆ. ಹಾಗಾಗಿ ಇಬ್ಬರನ್ನು ತಡೆದಿದ್ದೇನೆ. ಇಬ್ಬರಲ್ಲಿಯೂ ಯಾಕೆ ಎನ್ನುವುದಕ್ಕಾಗಿ ಈ ರೀತಿಯ ಜಗಳ ಆಗಬೇಕಿದ್ರೆ ಈಗ ನನಗೊಂದು ಸಂಶಯ ದೇವ. ಏನು ಸಂಶಯ? ಸಮಾಗಮವೇನಾಯ್ತು, ಅದು ದುರಂತದಲ್ಲಿ ಆಯ್ತು. ಹ. ಅದಕ್ಕೆ ನೀನು ಅದನ್ನು ನಿಲ್ಲಿಸಿದ್ದಿ. ಈಗ ಈ ಪ್ರಕರಣ ಆಗ್ಲಿಕ್ಕೆ ಕಾರಣ ಏನು? ಆಗ್ಲಿಕ್ಕೆ ಕಾರಣ ಈ ರೀತಿಯ ದುರಂತ ಆಗಬಾರದು ಎನ್ನುವ ಕಾರಣಕ್ಕಾಗಿ ಈಗ ನಾನು ಬಂದದ್ದು. ಹ. ಕಾರಣ ಇದೆ. ಸುರನದಿಯ ಬಾಬಲಿ ಆಯಿತು ಹರಿಭಾವ ಮುನಿ ಮಗಂದು ನಿಡುವಿತಿ ತರುಣನಲ್ಲಿ ತಪ್ಪಿಲ್ಲೆ ಮುದಬೋದರ ಹಿಂದೆ ನೀನು ಆ ಭೀಷ್ಮಾಚಾರ್ಯರನ್ನು ಹ. ಶರಶಯ್ಯೆಯಲ್ಲಿ ಕಡಗಿದಂತಹ ಸಂದರ್ಭದಲ್ಲಿ ಅವನ ಮಾತೆಯಾದಂತಹ ಗಂಗಾದೇವಿಗೆ ಹ. ಕೋಪ ಬಂದು ನಿನಗೆ ಶಾಪ ಕೊಟ್ಟ ಕಾರಣವೇ ಹ. ಈ ಎಲ್ಲ ಮರವಿಗೆ ಕಾರಣವಾಗಿ ಹ. ನೀನು ಎಲ್ಲಿ ಈ ಹಿಂದೆ ಹೋಗಿದ್ದಿ, ಏನು ಮಾಡಿದ್ದಿ, ಏನೆಲ್ಲ ಸಂಪಾದಿಸಿದ್ದಿ ಎಲ್ಲವೂ ಮರೆತು ಹೋಗಿದೆ. ಹ. ಹಾಗಾಗಿ ನೀನು ಹಿಂದೆ ಮಣಿಪುರಕ್ಕೆ ಬಂದದ್ದು, ಹ. ಚಿತ್ರಾಂಗದೆಯನ್ನು ನೀನು ಭೇಟಿಯಾದದ್ದು, ಹ. ನಿಮ್ಮಿಬ್ಬರ ಗಾಂಧರ್ವ ವಿವಾಹವು ಎಲ್ಲವೂ ಮರೆತು ಹೋಗಿ ನಿನಗೊಬ್ಬ ಮಗ ಇಲ್ಲಿ ಇದ್ದಾನೆ ಎನ್ನುವುದನ್ನು ನಿನಗೆ ತಿಳಿಯದಾಗಿ ಹೋಯಿತು. ಪ್ರತ್ಯಕ್ಷ ಬಬ್ರುವಾಹನ ನಿನಗೆ ಮಗನಾಗಿ ಈ ಹೊತ್ತಿನಲ್ಲಿ ನಿನಗೆ ಸರಿದಂಡಿಯಾಗಿ ಇದ್ದಾನೆ. ಒಂದು ರೀತಿಯಲ್ಲಿ ನಿನ್ನ ತಲೆಯನ್ನೇ ನೀನು ಒಂದು ಕ್ಷಣದಲ್ಲಿ ಕಳೆದುಕೊಳ್ಳುವಂತಾಯಿತು. ಇದಕ್ಕೂ ಆ ಶಾಪವೇ ಕಾರಣ. ಓಹೋ. ನಿನ್ನ ತಲೆಯನ್ನು ಕೂಡ ಆ ನಾಗಲೋಕದ ಕೌರವ್ಯಾದಿಗಳು ಕೊಂಡು ಹೋಗಿ ತಮ್ಮ ಹಿಂದಿನ ಹಗೆಯನ್ನು ತೀರಿಸಲು ನೋಡಿದ್ರು. ಆದರೆ ನನ್ನ ಸುದರ್ಶನವನ್ನು ಕಳುಹಿಸಿ ಅದನ್ನು ಮತ್ತೆ ತರಿಸಿ ನಿನ್ನ ಆ ತಲೆಯನ್ನು ಯಥಾಸ್ಥಾನದಲ್ಲಿ ಜೋಡಿಸಿದ್ದೇನೆ. ಮಗನಿಂದಲೇ ಮರಣ ಬರಲಿ ಎನ್ನುವ ಕಾರಣಕ್ಕಾಗಿ ಒಂದು ಕ್ಷಣಕ್ಕೆ ನಿನಗೆ ಮರಣ ಬಂತಾದರೂ ಇದು ಈ ಮರಣ ಎನ್ನುವುದು ದುರಂತವಲ್ಲ, ಅದು ಉಭಯವು ಒಳ್ಳೆಯದಾಗಲಿ, ಸಮಾಗಮದಿಂದ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿದೆ. ಮಗನ ಕೈಯಿಂದಲೇ ಆದ ಸೋಲು ಅದು ನಿನ್ನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕಾಗಿ ನಿನ್ನನ್ನೂ ಎಚ್ಚರಿಸಿದ್ದೇನೆ, ಅವನನ್ನೂ ತಡೆದಿದ್ದೇನೆ. ಅವನಿಗೂ ಸಮಾಧಾನದ ಒಂದಷ್ಟು ಮಾತುಗಳು. ಬಬ್ರುವಾಹನ, ದೇವರೇ, ಹೇಗೂ ನಿನ್ನ ತಂದೆಯನ್ನು ಭೇಟಿಯಾದಿ ತಂದೆಯ ಮುಂದೆ ನಿನ್ನ ಪೌರುಷ ಏನು ಎನ್ನುವುದನ್ನು ತೋರಿಸಿಕೊಟ್ಟ ಹಾಗೂ ಆಯಿತು. ನಿನಗೂ ಇದೊಂದು ಅವಕಾಶ. ಆ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಅದೆಷ್ಟೋ ಮಂದಿ ವೀರರು ತಮ್ಮ ಪೌರುಷವನ್ನು ತೋರಿಸಿದವರು. ಆದರೆ ಅಂತಹ ಪೌರುಷವಂತರು ಭೂಲೋಕದಲ್ಲಿ ಇನ್ನೂ ಇದ್ದಾರೆ ಎನ್ನುವುದನ್ನು ನಿನ್ನ ಮೂಲಕ ಲೋಕಕ್ಕೆ ತೋರಿಸಿಕೊಟ್ಟ ಹಾಗಾಯಿತು. ದೇವರೇ, ಹ. ನಾವೇನು ಯಜ್ಞ ವಿರೋಧಿಗಳಲ್ಲ, ಹ. ಅಥವಾ ಲೋಕದಲ್ಲಿ ಯಾವುದು ಒಳಿತಾಗುತ್ತದೆ ಹ. ಅದಕ್ಕೆ ವಿರೋಧ ಮಾಡಬೇಕು ಎನ್ನುವಂತ ಹಂಬಲ ಇದ್ದವರು ಅಲ್ಲ. ಹ. ಎಲ್ಲಿ ಒಳಿತಾಗುತ್ತದೆ, ಯಾರು ಒಂದಾಗಿ ಸದ್ಭಾವದಿಂದ ಸದ್ಭಾವನೆಯಿಂದ ಬೆಳೆಯುತ್ತಾರೋ ಬೆಸೆಯುತ್ತಾರೋ ಅಲ್ಲಿಗೆ ನಮ್ಮದಾದಂತ ಕೊಡುಗೆ ಏನುಂಟು ಅದನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದವರು. ಆ ಸದ್ಭಾವನೆ ಬೇಕು ಎನ್ನುವ ಕಾರಣಕ್ಕಾಗಿಯೇ ಈ ಪ್ರಕರಣವನ್ನು ಮಂಗಳವಾಗಿ ಮಾರ್ಪಡಿಸಲು ನಮ್ಮ ಬದುಕು ಕತ್ತಲೆಯಾಗಬಾರದು, ಯಾವ ಬದುಕು ಬೆಳಕಾಗಬೇಕು. ಬೆಳಕಾಗಿ ಲೋಕಕ್ಕೆ ಬೆಳಕು ಕೊಡಬೇಕು. ಕೇವಲ ನಮಗೆ ಬೆಳಕಾದರೆ ಸಾಕಾಗುವುದಿಲ್ಲ. ನಾವು ಕೊಟ್ಟಂತಹ ಮಾರ್ಗದರ್ಶನ, ನಾವು ಬದುಕಿದಂತಹ ಬದುಕು ಲೋಕಕ್ಕೆ ಬೆಳಕಾಗಬೇಕು ಎನ್ನುವ ಕಾರಣಕ್ಕಾಗಿ ಹಗಲು ಹೊತ್ತಿನಲ್ಲಿ ಪ್ರಪಂಚವನ್ನು ಬೆಳಗುವುದಕ್ಕೆ ಸೂರ್ಯನಿದ್ದಾನೆ, ಹ. ಆದರೆ ರಾತ್ರಿ ಹೊತ್ತಿನಲ್ಲಿ ಮನೆಯಂಗಳದಲ್ಲಿ ಇರಿಸಿದಂತಹ ದೀಪವೊಂದು ಹೇಳುತ್ತದಂತೆ ಹ. ಮನೆಯಂಗಳವನ್ನು ಬೆಳಗುವುದಕ್ಕೆ, ಪ್ರಪಂಚವನ್ನು ಬೆಳಗುವುದಕ್ಕೆ ನಾನಿದ್ದೇನೆ ಎನ್ನುವ ಹಾಗೆ. ಆ ರೀತಿಯ ಬೆಳಕು ನಿಮ್ಮಿಂದ ಸಮಾಜಕ್ಕೆ ಸಿಗಬೇಕು. ತಂದೆ ಮಗನ ಸಮಾಗಮವಾಗಿದೆ. ಅರ್ಜುನ, ಯಾವ ಅಶ್ವಮೇಧ ಯಾಗವನ್ನು ನೀವು ಆರಂಭಿಸಿದ್ದೀರೋ ಅದು ಪಾಂಡವಾಶ್ವಮೇಧವಾಗಿ ದಿಗ್ವಿಜಯವಾಗಿ ನಿಮಗೆ ಬೇಕಾದಂತಹ ಸಂಪತ್ತನ್ನು ಕೂಡಿ ಬರಲಿ. ಮೂಲವಾಗಿ ಉದ್ದೇಶ ನಮಗೆ ವಿತ್ತಕ್ಕೆ ಕೊರತೆ ಆಗಬಾರದು. ಈಗ ನಾವು ಏನು ಮಾಡಬೇಕು ಅದಕ್ಕೆ ವಿತ್ತ, ಆ ವಿತ್ತ ಸಂಗ್ರಹಕ್ಕೆ ಬೇಕಾಗಿ ಹೊರಟಿದ್ದಾನೆ. ಆ ಕಾರಣಕ್ಕಾಗಿಯೇ ಈ ಪಾಂಡವಾಶ್ವಮೇಧ. ಇಲ್ಲಿ ಪಾಪಲೋಪವು
ಅಂಟಿಕೊಳ್ಳುವಂತಹ ಯಾವುದೇ ವಿಧವಾದಂತಹ ಪಾಪದ ಪಾತಕವೂ ಇಲ್ಲ. ಇಲ್ಲದೆ ಹೋಗಿ ಎಲ್ಲರಿಗೂ ಮಂಗಲವಾಗಲಿ. ಇದರ ಹಿಂದೆ ದೈವ ಸಹಾಯ ಉಂಟು, ದೈವಾನುಗ್ರಹ ಉಂಟು. ನೀನಿದ್ದಿ ಈಗ ನೀನು ಬರುವುದೇ ಅಪರೂಪ. ನಿನ್ನಲ್ಲಿ ಒಂದು ಸಂಶಯ ಇರ್ತದೆ, ಈ ಚಿತ್ರಾಂಗದೆಯನ್ನು ನಾನು ಏನು ಮಾಡ್ಬೇಕೀಗ? ಈಗ ಚಿತ್ರಾಂಗದ ನಿನ್ನ ಮಡದಿಯಾಗಿ ಇಲ್ಲಿಯೇ ಇರ್ತಾಳೆ. ಅವಳು ಮಣಿಪುರಕ್ಕೆ, ಬಬ್ರುವಾಹನನು ಮಣಿಪುರಕ್ಕೆ ಇರ್ತಾರೆ. ಆದ್ರೆ ಬಬ್ರುವಾಹನ ಮುಂದಕ್ಕೆ ನಿನ್ನ ಜೊತೆಯಲ್ಲಿ ಇರ್ತಾನೆ. ಕೇವಲ ಬಬ್ರುವಾಹನ ಮಾತ್ರವೇ ಅಲ್ಲ, ಇದುವರೆಗೆ ನೀನು ಕರೆದಾಗ ನಾನು ಬರ್ತಿದ್ದೆ, ಇನ್ನು ಮುಂದೆ ನಿನ್ನ ಜೊತೆಯಲ್ಲೇ ನಾನು ಸಾಗುತ್ತೇನೆ. ಯಾವ ನಿಮ್ಮ ಯಾಗ ಸಂಕಲ್ಪ ಇದೆಯೋ ಅದು ಪೂರ್ತಿಯಾಗಿ ಸುಖಾಂತ್ಯವಾಗಿ ಲೋಕಕ್ಕೆ ಮಂಗಳವಾಗಬೇಕು. ಎಲ್ಲರೂ ಒಳ್ಳೆಯ ಭಾವನೆಯಿಂದ ಸದ್ಭಾವನೆಯಿಂದ ಕೂಡಿ ಬದುಕಬೇಕು. ಲೋಕಕ್ಕೆ ಮಂಗಳವಾಗುವ ಮೂಲಕವಾಗಿ ಎಲ್ಲರ ಬದುಕು ಹಸನಾಗಲಿ, ಎಲ್ಲರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿ ಬರಲಿ ಎನ್ನುವ ಮೂಲಕವಾಗಿ ಎಲ್ಲರಿಗೂ ಮಂಗಳ ಹಾಡೋಣವಲ್ಲವೇ? ಶುಭಂ ಮಂಗಲಂ.